ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ನಾನು ಅಬ್ಸೆಂಟ್ ಇದ್ದೆ. ಓಕೆ, ನೀವು ಅಬ್ಸೆಂಟ್. ಬಾಕಿ ಇದ್ದವರು ಇಲ್ಲ ಭಗವಂತನ ಸೇವೆಯ ವಿನಃ ಬೇರೆ ಯಾವ ಕಾಮನೆಯನ್ನು ಹೊಂದಿಲ್ಲದಂತಹ ಶುದ್ಧ ಭಕ್ತರು ಭಗವಂತನಿಗೆ ಅವರು ಸಂಪೂರ್ಣವಾಗಿ ಶರಣಾಗ್ತಾರೆ, ಅವನನ್ನೇ ಆರಾಧಿಸುತ್ತಾರೆ. ಅವನ ಆ ಅದ್ಭುತವಾದ ಲೀಲೆಗಳನ್ನು ಸದಾ ಅವನು ಶ್ರವಣ ಮಾಡ್ತಾ ಇರ್ತಾನೆ, ಗಾಯನ ಹಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಸದಾ ದಿವ್ಯ ಆನಂದದ ಸಾಗರದಲ್ಲಿ ಅವರು ಅದರಲ್ಲೇ ಮುಳುಗಿರ್ತಾರೆ. ಭಗವಂತನಲ್ಲಿ ಯಾವುದೇ ಅನುಗ್ರಹಕ್ಕಾಗಿ ಅವರು ಬೇಡುವುದಿಲ್ಲ ನೋಡಿ. ಅವರು ಯಾವುದೇ ಸಂದರ್ಭದಲ್ಲಿ ಆಗ್ಲಿ ಭಗವಂತನನ್ನು ಪ್ರಾರ್ಥಿಸ್ತಾ ಇರ್ತಾರೆ. ಭಗವಂತ ಶಾಶ್ವತ, ಅವನೇ ಅವ್ಯಕ್ತ ಅಂತೇಳಿ ಅವರು ಪ್ರಾರ್ಥಿಸ್ತಾರೆ. ಬ್ರಹ್ಮನೇ ಮೊದಲಾದ ಸಕಲ ದೇವತೆಗಳು ಎಲ್ಲರೂ ಕೂಡ ಭಗವಂತನಿಗೆ, ಎಲ್ಲರಿಗೂ ಕೂಡ ಭಗವಂತನೇ ಸ್ವಾಮಿ. ಅವನು ಅತ್ಯಂತ ಸೂಕ್ಷ್ಮದಲ್ಲಿ ಸೂಕ್ಷ್ಮವೂ ಕೂಡ ಆಗಿದ್ದಾನೆ. ಅವನಿಗೆ ಯಾವ ಇಂದ್ರಿಯಗಳು ಕೂಡ ಅವನನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅವನಿಗೆ ಆ 3 ಗುಣಗಳಿಗೆ ಕೂಡ ಅವನು ಅತೀತನಲ್ಲ. ಅವನು ಭಗವಂತ ಅನಂತವಾಗಿದ್ದಾನೆ. ಅವನೇ ಎಲ್ಲದರ ಮೂಲ ಕಾರಣ, ಮತ್ತೆ ಪರಿಪೂರ್ಣ ಕೂಡ ಅವನೇ. ಅಂತ ಭಗವಂತನಿಗೆ ನಾವು ನಮಸ್ಕಾರಗಳನ್ನು ಸಲ್ಲಿಸ್ಬೇಕು. ಇಲ್ಲಿ ಪ್ರಭುಪಾದರು ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಾವು ಶೇರ್ ಮಾಡ್ತೇನೆ. ಇಪ್ಪತ್ತೆರಡು ಮತ್ತೆ 24 ತನಕದ ಶ್ಲೋಕವನ್ನು ಈಗ ನೋಡೋಣ. ನಾನು ಫಸ್ಟ್ ಒಮ್ಮೆ ಓದ್ತೇನೆ, ಮತ್ತೆ ನೀವು 3 ಶ್ಲೋಕ ಇದೆ ಒಟ್ಟಿಗೆ. ಯಸ್ಯ ಬ್ರಹ್ಮದಯೋ ದೇವ ವೇದ ಲೋಕಶ್ಚರಾಚರ ನಾಮರೂಪ ವಿಭೇದೇನ ಪಲ್ವೈ ಚಾಕಲಾಯ ಕೃತಃ ಯಥಾರ್ಚಿಸೋ ಅಗ್ನೇ ಸವಿತೋ ಗರ್ಭಸ್ಥಯೋ ನಿರ್ಯಂತಿ ಸಂಯಂತ್ಯಾ ಸಕೃತೋ ಸ್ವರೋಚಿಸಾ ತಥಾ ಯತೋ ಆಯಂ ಗುಣ ಸಂಪ್ರಭೋ ಊರ್ಧಿರ್ಮನ ಪ್ರಾಣಿ ಶರೀರ ಸರ್ಗಾಃ ಸಾ ವೈ ನ ದೇವಾಸುರಮರ್ತ್ಯಾತ್ರೀಯ ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತೋ ನಾಯಂ ಗುಣಃ ಕರ್ಮ ನ ಸನಾಶಾಸನ ನಿಷೇಧ ಶೇಷು ಜಯತಾ ದಶೇಷ. ಓದ್ಬಹುದಾ? ಅಲ್ಲ, ಒಂದೊಂದು ವಾಕ್ಯ ನಿಮ್ಗೆ ಅನುಕೂಲ ಓದ್ಬಹುದಾದ್ರೆ ಓದ್ಬಹುದು. ಒಬ್ಬೊಬ್ಬರು ಒಂದೊಂದು ಶ್ಲೋಕವನ್ನು ಓದ್ಬೋದು ಮಾತಾಜಿ, ಓದಿ. ಹರೇ ಕೃಷ್ಣ. ಕಾಣ್ತದಲ್ಲ ಸ್ಕ್ರೀನ್? ಹ್ಞೂ ಮಾತಾಜಿ, ಕಾಣಿಸ್ತಾ ಇದೆ. ಶ್ಲೋಕ 22ರಿಂದ 24. ಯಸ್ಯ ಬ್ರಹ್ಮಾಧಯೋ ದೇವಾ ವೇದ ಲೋಕಾಶ್ಚರಾಚರಾಃ ನಾಮರೂಪ ವಿಭೇದೇನ ಪಲ್ಗ್ವಾಯೈ ಚ ಕಲಯಾ ಕೃತಾಃ. ಹರೇ ಕೃಷ್ಣ ಮಾತಾಜಿ. ಹೋಗಿ ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಮಾತಾಜಿ. ಯಥಾರ್ಚಿಷೋ ಅಗ್ನಿ ಸವಿತೋರ್ ಗಭಸ್ತಯೋ ನಿರ್ಯಾಂತಿ ಸಂಯಾಂತ್ಯ ಸಕ್ರಸ್ವರೋಚಿಷಃ ತಥಾ ಯತೋಯಂ ಗುಣ ಸಂಪ್ರವಾಹೋ ಬುದ್ಧಿರ್ಮನ ಖಾನಿ ಶರೀರ ಸರ್ಗಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದೇವಾಸುರ ಮತ್ತೆ ನ ಸ್ತ್ರೀ ನ ಷಂಡೋ ನ ಪುಮಾನ್ ನ ಜಂತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ಯಾರಾದ್ರೂ ಓದ್ತೀರಾ? ಅಲ್ಲ, ನಾವು ಸ್ಟಾರ್ಟ್ ಮಾಡೋಣ. ಮಾತಾಜಿ 2 ಇನ್ನು ಉಳಿದಿದೆ. ಎಲ್ಲ ಓದಿದ್ದೀರಾ? ಇನ್ನೊಮ್ಮೆ ಯಾರಾದ್ರೂ ಎಲ್ಲ ಇಲ್ಲ, ಆ ಲಾಸ್ಟ್ ಶ್ಲೋಕದ 2 ಲೈನ್ ಉಳಿದಿದೆ ಓದ್ಲಿಕ್ಕೆ. ಓದಿಲ್ಲ ಮಾತಾಜಿ, ಲಾಸ್ಟ್ ಲೈನ್ 2 ಲೈನು. ಯಾರು ಓದ್ತೀರಿ? ಓದ್ಲಾ ಮಾತಾಜಿ ನಾನೇ? ಬೇರೆಯವರು ಓದುವವರು ಇದ್ದಾರೆ? ಇಲ್ಲವದಿದ್ರೆ ನೀವು ಓದಿ. ಓದಿ ಮಾತಾಜಿ. ಸವೈನ ದೇವಾಸುರ ಮರ್ತ್ಯತಿರ್ಯ
ನ ಸ್ತ್ರೀ ನ ಷಂಢೋ ನ ಪುಮಾನ್ ನ ಜಂತುಃ ನಾಯಂ ಗುಣಃ ಕರ್ಮ ನ ಸನ್ನಿಚಾಸನ್ ನಿಷೇಧ ಶೇಷೋ ಜಯತಾದಶೇಷಃ. ಹರೇ ಕೃಷ್ಣ. ಯಸ್ಯ ಯಾವ ದೇವೋತ್ತಮ ಪರಮ ಪುರುಷನ ಹೇಳಿ ಮತ್ತೆ. ಯಸ್ಯ ಯಸ್ಯ ಯಾವ ದೇವೋತ್ತಮ ಪರಮ ಪುರುಷನ ಪರಮ ಪುರುಷನ ಬ್ರಹ್ಮ ಆದಾಯ ಬ್ರಹ್ಮದೇವನೇ ಮೊದಲಾದ ಶ್ರೇಷ್ಠ ದೇವತೆಗಳು. ಬ್ರಹ್ಮ ಬ್ರಹ್ಮ ಆದಾಯ ಆದಾಯ ಬ್ರಹ್ಮದೇವನೇ ಮೊದಲಾದ ಬ್ರಹ್ಮದೇವನೇ ಶ್ರೇಷ್ಠ ಮೊದಲಾದ ದೇವತೆಗಳು. ಶ್ರೇಷ್ಠ ದೇವತೆಗಳು. ದೇವಾಹ ಮತ್ತು ಇತರ ದೇವತೆಗಳು. ದೇವಾಹ ದೇವಾಹ ಮತ್ತು ಇತರ ದೇವತೆಗಳು. ಜ್ಞಾನವು ವೇದ ವೈದಿಕ ಜ್ಞಾನವು. ಲೋಕಾಹ ವಿಭಿನ್ನ ವ್ಯಕ್ತಿಗಳು. ಲೋಕಾಹ ವಿಭಿನ್ನ ವ್ಯಕ್ತಿಗಳು. ಚರ ಅಚರ ಚಲಿಸುವ ಮತ್ತು ಚಲಿಸದಿರುವ ಮರಗಳು ಮತ್ತು ಬಳ್ಳಿಗಳಂತೆ. ಚರ ಅಚರ ಚಲಿಸುವ ಮತ್ತು ಚಲಿಸುತ್ತಿರುವ ಮರಗಳು ಮತ್ತು ಬಳ್ಳಿಗಳಂತೆ. ನಾಮ ರೂಪ ವಿವಿಧ ಹೆಸರುಗಳ ಮತ್ತು ಬಗೆ ಬಗೆಯ ರೂಪಗಳ. ನಾಮ ರೂಪ ವಿವಿಧ ಹೆಸರುಗಳ ಮತ್ತು ಬಗೆ ಬಗೆಯ ರೂಪಗಳ. ವಿಭೇದನ ವಿಭೇದೇನ ಅಂತಹ ವಿಭಾಗಗಳಿಂದ. ವಿವಿಧೇನ ಅಂತಹ ವಿಭಾಗಗಳಿಂದ. ಫಲ್ಗ್ವಯ ಮುಖ್ಯವಲ್ಲದ. ಫಲ್ಗ್ವಯ ಮುಖ್ಯವಲ್ಲದ. ಚ ಕೂಡ ಚ ಕೂಡ ಕಲಾಯ ಭಾಗಗಳಿಂದ. ಕಲಯ ಭಾಗಗಳಿಂದ. ಕ್ರತಃ ಮಾಡಲಾದ. ಕೃತಃ ಮಾಡಲಾದ. ಯಥ ಹಾಗೆ. ಯಥ ಹಾಗೆ. ಅರ್ಚಿಸ ಕಿಡಿಗಳು. ಅರ್ಚಿಷ ಕಿಡಿಗಳು. ಅಗ್ನೆ ಅಗ್ನಿಯ. ಅಗ್ನಿಯ. ಸವಿತು ಸೂರ್ಯನಿಂದ. ಸವಿತು ಸೂರ್ಯನಿಂದ. ಗಭಸ್ತಯ ಪ್ರಕಾಶಿಸುವ ಕಣಗಳು. ಗಭಸ್ತಯ ಪ್ರಕಾಶಿಸುವ ಕಣಗಳು. ನಿರ್ಯಂತಿ ಹೊರ ಹೊರಡುತ್ತದೆ. ನಿರ್ಯಾಂತಿ ಹೊರ ಹೊರಡುತ್ತದೆ. ಸಂಯಂತಿ ಮತ್ತು ಪ್ರವೇಶಿಸುತ್ತದೆ. ಸಂಯಾಂತಿ ಮತ್ತು ಪ್ರವೇಶಿಸುತ್ತವೆ. ಅಸಕೃತ್ ಪುನಃ ಪುನಃ. ಅಸಕೃತ್ ಪುನಃ ಪುನಃ. ಸರೋಚಸ ಸರೋಚಿಸ ಸ್ವರೋಚಿಷಃ ವಿಭಿನ್ನಾಂಶಗಳಂತೆ. ವಿಭಿನ್ನಾಂಶಗಳಂತೆ. ತತ ಹಾಗೆಯೇ. ತತ ಹಾಗೆಯೇ. ಯಥ ಯಾವ ದೇವೋತ್ತಮ ಪುರುಷನಿಂದ. ಯತಃ ಯಾವ ದೇವೋತ್ತಮ ಪುರುಷನಿಂದ. ಆಯಂ ಈ ಆಯಂ ಈ ಗುಣ ಸಂಪ್ರವಾಹ ಗುಣ ಸಂಪ್ರವಾಹ. ಪ್ರಕೃತಿಯ ವಿಭಿನ್ನ ಗುಣಗಳ ನಿರಂತರ ಅಭಿವ್ಯಕ್ತಿಯು. ಪ್ರಕೃತಿಯ ವಿಭಿನ್ನ ಗುಣಗಳ ನಿರಂತರ ಅಭಿವ್ಯಕ್ತಿಯು. ಬುದ್ಧಿ ಮನಃ ಬುದ್ಧಿ ಮನ ಮತ್ತು ಮನಸ್ಸು. ಬುದ್ಧಿಶಕ್ತಿ ಮತ್ತು ಮನಸ್ಸು. ಬುದ್ಧಿಶಕ್ತಿ ಮತ್ತು ಮನಸ್ಸು. ಕಾನಿ ಇಂದ್ರಿಯಗಳು. ಖಾನಿ ಇಂದ್ರಿಯಗಳು. ಶರೀರ ದೇಹದ ಜಡ ಮತ್ತು ಸೂಕ್ಷ್ಮ. ಶರೀರ ದೇಹದ ಜಡ ಮತ್ತು ಸೂಕ್ಷ್ಮ. ಸರ್ಗಾಹ ವಿಭಾಗಗಳು. ಸರ್ಗಾಹ ವಿಭಾಗಗಳು. ಸಹ ಆ ದೇವೋತ್ತಮ ಪರಮ ಪುರುಷನು. ಸ ಆ ದೇವೋತ್ತಮ ಪರಮ ಪುರುಷನು. ವೈ ನಿಶ್ಚಯವಾಗಿ. ವೈ ನಿಶ್ಚಯವಾಗಿ. ನ ಆಗಿಲ್ಲ. ನ ಆಗಿಲ್ಲ. ದೇವ ದೇವತೆ. ದೇವತೆ. ಅಸುರ ರಾಕ್ಷಸ. ಅಸುರ ರಾಕ್ಷಸ. ಮತ್ಸ್ಯ ಮನುಷ್ಯ. ಮರ್ತ್ಯ ಮನುಷ್ಯ. ತಿರ್ಯ ಪಕ್ಷಿ ಅಥವಾ ಮೃಗ. ತಿರ್ಯ ಪಕ್ಷಿ ಅಥವಾ ಮೃಗ. ನ ಎರಡೂ ಅಲ್ಲ. ನ ಎರಡೂ ಅಲ್ಲ. ಸ್ತ್ರೀ ಹೆಂಗಸು. ಸ್ತ್ರೀ ಹೆಂಗಸು. ನ ಅಲ್ಲ. ನ ಅಲ್ಲ. ಷಂಡ ನಪುಂಸಕ. ಷಂಡ ನಪುಂಸಕ. ನ ಆಯಂ ಅವನು ಆಗಿಲ್ಲ. ನ ಎರಡೂ ಅಲ್ಲ.
ಅಲ್ಲ. ಗುಣಃ ಭೌತಿಕ ಗುಣ. ಪುಮಾನ್ ಮತ್ತೆ ಪುಮಾನ್ ಏನು ಗಂಡಸು. ಪುಮಾನ್ ಗಂಡಸು. ಅದ್ರಲ್ಲಿ ಆ ರೀತಿ ಉಂಟಾ? ಓಕೆ. ಹಾ, ಕರ್ಮ ಹಾ. ಕಾಮ್ಯ ಕರ್ಮ. ನ ಅಲ್ಲ. ನಾ ಅಲ್ಲ. ಅಲ್ಲ. ಜಂತು ಜೀವಿ. ಜಂತು ಮಾತಾಜಿ ಮಾತಾಜಿ. ಒಂದು ಲೈನ್ ನೀವು ಮುಂದೆ ಆಯ್ತು ಹೋಗಿದ್ದೀರಿ. ಮಾತಾಜಿ. ಇವಾಗ ನಾನು ನೀವು ಮುಂದೆ ಒಂದು ಲೈನ್ ಹೋಗ್ಲಾ? ಸ್ಕಿಪ್ ಮಾಡಿ ನೆಕ್ಸ್ಟ್ ಲೈನ್ ಹೋಗಿದ್ದೀರಿ. ಹೌದು. ಹಾ. ನಾ ಅಲ್ಲ ಷಡ್ಡ ಹಾ. ನಪುಂಸಕ. ನಾ ಎರಡು ಅಲ್ಲ. ಇಲ್ಲಿಗೆ ಅಲ್ಲಿ ಬರುವಾಗ ನಾನು ಅದೇ ನೋಡಿದೆ ಏನಾಯ್ತು ಅಂತ. ಹಾ, ಮಿಸ್ ಆಗಿದೆ. ಓಕೆ. ಪೂಮಾನ್ ಗಂಡಸು. ನಾ ಅಲ್ಲ ಇಲ್ಲಿ ತನಕ ಬಂತು ಅಂತ ಹೇಳಿ ಹೌದೌದು. ಹೌದು ಹೌದು. ಹೌದು. Okay. ಜಂತು ಜಂತು ಜಂತು, ಜೀವಿ ಅಥವಾ ಪಶು. ಜೀವಿ ಜಂತು ಅಥವಾ ಪಶು. ಜೀವಿ ಅಥವಾ ಪಶು. ನಾ ಆಯಂ ಅವನು ಆಗಿಲ್ಲ. ನ ನಾ ಅಯಂ ಅಯಂ ಅವನು ಅವನು ಆಗಿಲ್ಲ. ಗುಣಃ ಭೌತಿಕ ಗುಣ. ಗುಣ ಗುಣಃ ಭೌತಿಕ ಗುಣ. ಕರ್ಮ ಕಾಮ್ಯ ಕರ್ಮ. ಕರ್ಮ ಕರ್ಮ ಕಾಮ್ಯ ಕರ್ಮ. ನಾ ಆಗಿಲ್ಲ. ಹ ಆಗಿಲ್ಲ. ಸತ್ ಅಭಿವ್ಯಕ್ತಿಯು. ಸತ್ ಅಭಿವ್ಯಕ್ತಿಯು. ನಾ ಅಲ್ಲ. ನ ಅಲ್ಲ. ಚ ಕೂಡ. ಚ ಕೂಡ. ಅಸತ್ ವ್ಯಕ್ತವಲ್ಲದ. ಅಸತ್ಯವಲ್ಲದ. ನಿಷೇಧ ಇದಲ್ಲ ಇದಲ್ಲ. ನಿಷೇಧ ನೀತಿ ಇದಲ್ಲ ಇದಲ್ಲ. ನೀತಿ ನೇತಿ ನೀತಿ ನೇತಿವೆನ್ನುವ ವಿವೇಚನೆಯು. ನೇತಿ ನೇತಿವೆನ್ನುವ ವಿವೇಚನೆಯು. ಶೇಷ ಅಂತ್ಯವಾಗಿದ್ದಾನೆ. ಶೇಷ ಅಂತ್ಯವಾಗಿದ್ದಾನೆ. ಜಯತತ್ ಅವನಿಗೆ ಸಕಲ ಜಯವಾಗಲಿ ಅಶೇಷ ಅಪರಿಮಿತನಾದ. ಜಯತ ಅವನಿಗೆ ಸಕಲ ಜಯವಾಗಲಿ ಅಶೇಷ ಅಪರಿಮಿತ. ಅಪರಿಮಿತನಾದ. ಅನುವಾದ ಭಾವಾರ್ಥ. ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ. ದೇವೋತ್ತಮ ಪರಮ ಪುರುಷನು ಜೀವ ತತ್ವಗಳಾದ ತನ್ನ ಅಲ್ಪಾಂಶಗಳನ್ನು ಸೃಷ್ಟಿಸುತ್ತಾನೆ. ಬ್ರಹ್ಮನಿಂದ ಆರಂಭಿಸಿ ದೇವತೆಗಳು ಮತ್ತು ವೈದಿಕ ಜ್ಞಾನದ ವಿಸ್ತರಣೆಗಳನ್ನು ಸಾಮ ಋಗ್ ಯಜುರ್ ಅಥವಾ ಅಥರ್ವ ಸೃಷ್ಟಿಸುತ್ತಾರೆ. ಇತರ ಎಲ್ಲಾ ಚರಾಚರ ಜೀವಿಗಳು ಸೇರಿದಂತೆ ಅವುಗಳನ್ನು ವಿವಿಧ ನಾಮರೂಪಗಳೊಡನೆ ಸೃಷ್ಟಿಸುತ್ತಾನೆ. ಬೆಂಕಿಯ ಕಿಡಿಗಳು ಅಥವಾ ಪ್ರಕಾಶಮಾನವಾದ ಸೂರ್ಯ ರಶ್ಮಿಗಳು ತಾವು ಒಮ್ಮಿ ಬಂದ ಆಕಾರದಲ್ಲೇ ಮತ್ತೆ ಮತ್ತೆ ಲೀನವಾಗುತ್ತವೆ. ಹಾಗೆ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು, ಸ್ಥೂಲ ಹಾಗೂ ಸೂಕ್ಷ್ಮ ಲೌಕಿಕ ಕಾಯಗಳು ಮತ್ತು ವಿವಿಧ ಪ್ರಕೃತಿ ಗುಣಗಳ ನಿರಂತರ ರೂಪಾಂತರಗಳು ಭಗವಂತನಿಂದ ಹೊರಹೊಮ್ಮಿ ಮತ್ತೆ ಮತ್ತೆ ಅವನಲ್ಲಿಯೇ ಲೀನವಾಗುತ್ತವೆ. ಅವನು ದೇವತೆಯೂ ಅಲ್ಲ, ಅಸುರನೂ ಅಲ್ಲ, ಮನುಷ್ಯನೂ ಅಲ್ಲ, ಪಕ್ಷಿಯೂ ಅಲ್ಲ, ಪಶುವೂ ಅಲ್ಲ. ಅವನು ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ ಅಥವಾ ನಪುಂಸಕನೂ ಅಲ್ಲ. ಅವನು ಪ್ರಾಣಿಯೂ ಅಲ್ಲ, ಅವನು ಲೌಕಿಕ ಗುಣವೂ ಅಲ್ಲ, ಕಾಮ್ಯಕರ್ಮವೂ ಅಲ್ಲ. ಅವನು ವ್ಯಕ್ತನೂ ಅಲ್ಲ, ಅವ್ಯಕ್ತನೂ ಅಲ್ಲ. ನೇತಿ ಅಂದ್ರೆ ಇದಲ್ಲ ಎಂಬ ನಿಷೇಧಗಳಲ್ಲಿ ಅವನೇ ಅಂತಿಮ ಸಿದ್ಧಾಂತ. ಅವನು ಅನಂತ. ಈ ದೇವೋತ್ತಮ ಪರಮ ಪುರುಷನಿಗೆ ಸಕಲ ಜಯವಾಗಲಿ. ಇಲ್ಲಿ ದೇವೋತ್ತಮ ಪರಮ ಪುರುಷನು ಜೀವತತ್ವಗಳಾದ ತನ್ನ ಅಲ್ಪಾಂಶಗಳನ್ನು ಜೀವತತ್ವಗಳಾದ ತನ್ನ ಅಲ್ಪಾಂಶಗಳನ್ನು ಸೃಷ್ಟಿಸುತ್ತಾನೆ. ಬ್ರಹ್ಮನಿಂದ ಆರಂಭಿಸಿ ದೇವತೆಗಳು ಮತ್ತು ವೈದಿಕ ಜ್ಞಾನದ ವಿಸ್ತರಣೆಗಳನ್ನು ಸಾಮ ಋಗ್ ಯಜುರ್ ಅಥವಾ ಅಥರ್ವ ಸೃಷ್ಟಿಸುತ್ತಾನೆ. ಇತರ ಎಲ್ಲಾ ಚರಾಚರ ಜೀವಿಗಳು ಸೇರಿದಂತೆ ಅವುಗಳನ್ನು ವಿವಿಧ ನಾಮರೂಪಗಳೊಡನೆ ಸೃಷ್ಟಿಸುತ್ತಾನೆ. ಅವುಗಳನ್ನು ವಿವಿಧ ನಾಮರೂಪಗಳೊಡನೆ ಸೃಷ್ಟಿಸುತ್ತಾನೆ. ಬೆಂಕಿಯ ಕಿಡಿಗಳು ಅಥವಾ ಪ್ರಕಾಶಮಾನವಾದ ಸೂರ್ಯ ರಶ್ಮಿಗಳು ತಾವು ಒಮ್ಮೆ ಬಂದ ಆಕಾರದಲ್ಲೇ ಮತ್ತೆ ಮತ್ತೆ ಲೀನವಾಗುತ್ತವೆ.
ಬೆಂಕಿಯ ಕಿಡಿಗಳು ಅಥವಾ ಸೂರ್ಯನ ತಾವರೆ ಒಮ್ಮೆ ಬಂದ ಮತ್ತೆ ಮತ್ತೆ ಆಕಾರದಲ್ಲಿ ಲೀನವಾಗುತ್ತವೆ. ಮತ್ತೆ ಮತ್ತೆ ಲೀನವಾಗುತ್ತವೆ. ಹಾಗೆಯೇ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಹಾಗೆಯೇ ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯಗಳು ಮತ್ತು ಇಂದ್ರಿಯಗಳು ಬುದ್ಧಿ ಮತ್ತು ಇಂದ್ರಿಯಗಳು ಸ್ಥೂಲ ಹಾಗೂ ಸೂಕ್ಷ್ಮ ಲೌಕಿಕ ಕಾಯಗಳು ಸ್ಥೂಲ ಹಾಗೂ ಸ್ಥೂಲ ಸೂಕ್ಷ್ಮ ಹಾಗೂ ಲೌಕಿಕ ಕಾಯಗಳು ಲೌಕಿಕ ಕಾಯಗಳು ಕಾಯಕಗಳು ಮತ್ತು ವಿವಿಧ ಪ್ರಕೃತಿ ಗುಣಗಳ ನಿರಂತರ ರೂಪಾಂತರಗಳು ಮತ್ತು ವಿವಿಧ ಪ್ರಕೃತಿಯ ಗುಣಗಳ ನಿರಂತರ ರೂಪಾಂತರಗಳು ರೂಪಾಂತರಗಳು ಭಗವಂತನಿಂದ ಹೊರಹೊಮ್ಮಿ ಮತ್ತೆ ಮತ್ತೆ ಅವನಲ್ಲಿಯೇ ಲೀನವಾಗುತ್ತವೆ. ಭಗವಂತನಿಂದ ಮತ್ತೆ ಹೊರಹೊಮ್ಮಿ ಅವನಲ್ಲಿಯೇ ಮತ್ತೆ ಮತ್ತೆ ಅವನಲ್ಲೇ ಲೀನವಾಗುತ್ತವೆ. ಲೀನವಾಗುತ್ತವೆ. ಅವನಲ್ಲಿಯೇ ಲೀನವಾಗುತ್ತವೆ. ಅವನು ದೇವತೆಯೂ ಅಲ್ಲ, ಅವನು ದೇವತೆಯೂ ಅಲ್ಲ, ಅಸುರನೂ ಅಲ್ಲ, ಅಸುರನೂ ಅಲ್ಲ, ಮನುಷ್ಯನೂ ಅಲ್ಲ, ಮನುಷ್ಯನೂ ಅಲ್ಲ, ಪಕ್ಷಿಯೂ ಅಲ್ಲ, ಪಕ್ಷಿಯೂ ಅಲ್ಲ, ಪಶುವೂ ಅಲ್ಲ, ಪಶುವೂ ಅಲ್ಲ, ಅವನು ಸ್ತ್ರೀಯೂ ಅಲ್ಲ, ಅವನು ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ಪುರುಷನೂ ಅಲ್ಲ, ಮತ್ತು ನಪುಂಸಕನೂ ಅಲ್ಲ, ಅಥವಾ ನಪುಂಸಕನೂ ಅಲ್ಲ, ಅವನು ಪ್ರಾಣಿಯೂ ಅಲ್ಲ, ಅವನು ಪ್ರಾಣಿಯೂ ಅಲ್ಲ, ಅವನು ಲೌಕಿಕ ಗುಣವೂ ಅಲ್ಲ, ಅವನು ಲೌಕಿಕ ಗುಣವೂ ಅಲ್ಲ, ಕಾಮ್ಯ ಕರ್ಮವೂ ಅಲ್ಲ, ಕಾಮ್ಯವೂ ಅಲ್ಲ, ಅವನು ವ್ಯಕ್ತನೂ ಅಲ್ಲ, ಅವ್ಯಕ್ತನೂ ಅಲ್ಲ. ಅವನು ವ್ಯಕ್ತನೂ ಅಲ್ಲ, ವ್ಯಕ್ತಲ್ಲ. ನೇತಿ ನೇತಿ ಇದಲ್ಲ ಎಂಬ ನಿಷೇಧಗಳಲ್ಲಿ ನೇತಿ ನೇತಿ ಇದೆಲ್ಲ ಎಂಬ ನಿಷೇಧಗಳಲ್ಲಿ ಅವನೇ ಅಂತಿಮ ಸಿದ್ಧಾಂತ. ಅವನೇ ಅಂತಿಮ ಸಿದ್ಧಾಂತ. ಅವನು ಅನಂತ. ಅವನು ಅನಂತ. ಆ ದೇವೋತ್ತಮ ಪರಮ ಪುರುಷನಿಗೆ ಸಕಲ ಜಯವಾಗಲಿ. ಆ ದೇವೋತ್ತಮ ಪರಮ ಪುರುಷನಿಗೆ ಸಕಲ ಜಯವಾಗಲಿ. ಹರೇ ಕೃಷ್ಣ. ಪ್ರಭುಪಾದರು ಅನುವಾದದಲ್ಲಿ ಏನ್ ಹೇಳಿದ್ದಾರೆ, ದೇವೋತ್ತಮ ಪರಮ ಪುರುಷ ಅವನು ಜೀವ ತತ್ವಗಳಾದ ಎಲ್ಲವನ್ನು ತನ್ನ ಅಲ್ಪಾಂಶಗಳಲ್ಲಿ ಅವನು ಅದನ್ನು ಸೃಷ್ಟಿ ಮಾಡ್ತಾನೆ. ಆ ಬ್ರಹ್ಮನಿಂದ ಆರಂಭಿಸಿ ದೇವತೆಗಳು ಮತ್ತೆ ಆ ವೈದಿಕ ಜ್ಞಾನವಂತದಂತ ಇರುವಂತಹ ಅದರ ವಿಸ್ತರಣೆಗಳು ಯಾವುದ್ರಲ್ಲಿ 4 ವೇದಗಳು, ಸಾಮ, ಋಗ್, ಅಥರ್ವ ಮತ್ತೆ ಯಜುರ್. ಅದನ್ನೆಲ್ಲ ಭಗವಂತನೇ ಸೃಷ್ಟಿಸ್ತಾನೆ. ಮತ್ತೆ ಹಾಗೆ ಎಲ್ಲ ಚಲಿಸುವಂತದ್ದು ಆಗ್ಲಿ ಚಲಿಸದಂತದ್ದು ಇರುವಂತಹ ಎಲ್ಲಾ ಜೀವಿಗಳು ಸೇರಿದಂತೆ ಅವುಗಳನ್ನೆಲ್ಲ ವಿವಿಧ ನಾಮ ರೂಪಗಳಿಂದ ಎಲ್ಲ ಸೃಷ್ಟಿಸ್ತಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೂಪವನ್ನು ಕೂಡ ಕೊಟ್ಟಿರ್ತಾನೆ ಭಗವಂತ. ಇರುವೆಗೆ ಇರುವೆಯ ರೂಪ ಕೊಟ್ಟಿರ್ತಾನೆ, ಹಾಗೆ ಆನೆಗೆ ಆನೆ ರೂಪ ಕೊಟ್ಟಿದ್ದಾನೆ. ಹಾಗೆ ವಿವಿಧ ನಾಮ ರೂಪಗಳೊಡನೆ ಎಲ್ಲಾ ಜೀವಿಗಳನ್ನು ಅವನು ಮಾಡಿದ್ದಾನೆ. ಬೆಂಕಿಯ ಕಿಡಿಗಳು ಅಥವಾ ಪ್ರಕಾಶಮಾನವಾದ ಸೂರ್ಯ ರಶ್ಮಿಗಳು ತಾವು ಒಮ್ಮಿ ಬಂದ ಆಕಾರದಲ್ಲೇ ಮತ್ತೆ ಮತ್ತೆ ಲೀನವಾಗ್ತದೆ. ಹೇಗೆ ಬೆಂಕಿಯ ಕಿಡಿಗಳಾಗೆ ಬಂದು ಮತ್ತೆ ಪುನಃ ಅದು ಹಾಗೆ ಬೆಂಕಿಯ ಒಟ್ಟಿಗೆನೇ ಸೇರಿಕೊಂಡಿದೆ. ಹಾಗೆ ಪ್ರಕಾಶಮಾನವಾದ ಸೂರ್ಯನ ಕಿರಣಗಳು ಅದು ಒಮ್ಮೆ ಹೊಮ್ಮುತ್ತದೆ, ಮತ್ತೆ ಅದೇ ಆಕಾರದಲ್ಲಿ ಅದರಲ್ಲೇ ಅದು ಲೀನವಾಗ್ತದೆ. ಹಾಗೆ ನಮ್ಮ ಮನಸ್ಸು, ಬುದ್ಧಿ ಮತ್ತೆ ಇಂದ್ರಿಯಗಳು, ಈ ಸ್ಥೂಲ ಮತ್ತೆ ಸೂಕ್ಷ್ಮ ಈ ಶರೀರಗಳು, ಅವುಗಳು ಭೌತಿಕ ಶರೀರಗಳು, ಈ ವಿವಿಧ ಪ್ರಕೃತಿ ಗುಣಗಳ ನಿರಂತರ ರೂಪಾಂತರಗಳು, ಇದೆಲ್ಲ ಈ ಪ್ರಕೃತಿಯ ವಿವಿಧ ಗುಣಗಳು ಯಾವುದಂತ ನಿಮ್ಗೆ ಗೊತ್ತಿದೆ. 3 ಗುಣಗಳು, ಪ್ರಕೃತಿಯ 3 ಗುಣಗಳು. ಅವುಗಳ ಅಲ್ಲಿ ನಮ್ಮನ್ನು ಭಗವಂತನಿಂದ ನಾವು ಹೊರಗೆ ಬಂದು ಮತ್ತೆ ಅವನಲ್ಲಿಯೇ ಭಗವಂತನಲ್ಲಿಯೇ ನಾವು ಎಲ್ಲದಕ್ಕೂ ಇಲ್ಲಿ ಒಮ್ಮೆ ಬರ್ತೇವೆ. ಈ ಸೂಕ್ಷ್ಮ ಸ್ಥೂಲ ಶರೀರ ಇಟ್ಕೊಂಡು ನಾವೆಲ್ಲ ಬಂದಿದ್ದೇವೆ. ಮತ್ತೆ ಈ 3 ಗುಣಗಳಲ್ಲಿ ನಾವು ಆಟ ಆಡ್ತಾ ಇದ್ದೀವಿ. ಈಗ ಆಟ ಆಡಿ ಲಾಸ್ಟಿಗೆ ಕೊನೆಗೆ ಆಧ್ಯಾತ್ಮಿಕಕ್ಕೆ ಬಂದು ಮತ್ತೆ ನಾವು ಭಗವಂತನಲ್ಲಿ ಲೀನ ಆಗ್ತೇವೆ, ಹೊರಹೊಮ್ಮುತ್ತೇವೆ ಭಗವಂತನಿಂದಲೇ, ಮತ್ತೆ ಭಗವಂತನಲ್ಲಿಯೇ ಲೀನವಾಗ್ತೇವೆ. ಆದ್ರೆ ಭಗವಂತ ದೇವತೆ ಕೂಡ ಅಲ್ಲ, ರಾಕ್ಷಸ ಕೂಡ ಅಲ್ಲ, ಮನುಷ್ಯನೂ ಅಲ್ಲ, ಒಂದು ಪಕ್ಷಿಯೂ ಅಲ್ಲ, ಒಂದು ಪಶುವೂ ಅಲ್ಲ,
ಅವನೊಬ್ಬ ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ, ನಪುಂಸಕನೂ ಅಲ್ಲ, ಹಾಗೆ ಒಂದು ಪ್ರಾಣಿ ಕೂಡ ಅಲ್ಲ ಅವನು. ಅವನು ಈ ಭೌತಿಕ ಗುಣವೂ ಕೂಡ ಅವನಿಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಕಾಮ್ಯ ಕರ್ಮವೂ ಕೂಡ ಅವನಿಗೆ ಇಲ್ಲ ಅಂತ ಹೇಳ್ತಾರೆ. ಅವನೊಮ್ಮೆ ವ್ಯಕ್ತ ಆಗ್ತಾನೆ, ಮತ್ತೊಮ್ಮೆ ಅವ್ಯಕ್ತ ಕೂಡ ಆಗ್ತಾನೆ. ಆದ್ರೆ ಅವನು ವ್ಯಕ್ತನು ಕೂಡ ಅಲ್ಲ, ಅವ್ಯಕ್ತನು ಕೂಡ ಅಲ್ಲ. ಯಾವುದು ಕೂಡ ಇದಲ್ಲ ಅಂತೇಳಿ ನೇತಿ ಎಂಬ ಆ ನಿಷೇಧದಲ್ಲಿ ಅದೇ ಅವನ ಅಂತಿಮ ಸಿದ್ಧಾಂತ. ಅವನು ಎಲ್ಲ ಕಡೆಯಲ್ಲೂ ಇದ್ದಾನೆ, ಅನಂತ ಅವನು. ಅಂತಹ ದೇವೋತ್ತಮ ಪರಮ ಪುರುಷನಿಗೆ ಸಕಲ ಜಯವಾಗಲಿ ಅಂತ ಹೇಳಿ ಇದ್ದಾರೆ. ಹಾಗೆ ಬಾಬಾ ಗಜೇಂದ್ರನ ಶರಣಾಗತಿ ಅಲ್ಲ ಇದು. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನು ಹೇಳಿದ್ದಾರೆ, ಇದು ದೇವೋತ್ತಮ ಪರಮ ಪುರುಷನ ಅನಂತ ಆ ಶಕ್ತಿಯ ಸಂಕ್ಷಿಪ್ತವಾದ ವರ್ಣನೆ. ಒಂದ್ ನಿಮಿಷ ಒಂದು ಓದಿ, ಯಾರು ಓದ್ತೀರಿ? ಭಾವಾರ್ಥ ಓದ್ಲಿ ಮಾತಾಜಿ, ನಾನು ಮಾತಾಜಿ ಯಾರು ಓದ್ತೀರಿ? ಓದಿ. ಭಾವಾರ್ಥ: ಇದು ದೇವೋತ್ತಮ ಪರಮ ಪುರುಷನ ಅನಂತ ಶಕ್ತಿಯ ಸಂಕ್ಷಿಪ್ತ ವರ್ಣನೆಯಾಗಿದೆ. ಆ ಪರಮ ಪುರುಷನು ತನ್ನ ವಿಭಿನ್ನಾಂಶಗಳನ್ನು ವ್ಯಕ್ತಪಡಿಸುತ್ತಾ ನಾನಾ ಹಂತಗಳಲ್ಲಿ ಕಾರ್ಯ ಮಾಡುತ್ತಾನೆ. ಆ ವಿಭಿನ್ನಾಂಶಗಳು ಏಕಕಾಲದಲ್ಲಿ ಅವನ ವಿವಿಧ ಶಕ್ತಿಗಳಲ್ಲಿ ವಿವಿಧವಾಗಿ ಸನ್ನಿವೇಶವಾಗಿವೆ. ಪರಸ್ಯ ಶಕ್ತಿರ್ವಿವಿಧ ಶ್ರೂಯತೆ. ಪ್ರತಿಯೊಂದು ಶಕ್ತಿಯು ತೀರಾ ಸ್ವಾಭಾವಿಕವಾಗಿ ಕಾರ್ಯ ಮಾಡುತ್ತಿದೆ. ಸ್ವಾಭಾವಿಕ ಜ್ಞಾನ ಬಲಕ್ರಿಯಾ ಸ್ವಾಭಾವಿಕಿ ಜ್ಞಾನ ಬಲಕ್ರಿಯಾ ಚ. ಆದುದರಿಂದ ಭಗವಂತನು ಅನಂತನಾಗಿದ್ದಾನೆ. ನತತ್ ಸಮಶ್ಚಾಭ್ಯಧಿಕಶ್ಚ ದೃಶ್ಯತೆ. ಅವನಿಗೆ ಸಮವಾದದ್ದು ಯಾವುದೂ ಇಲ್ಲ, ಅವನಿಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಅವನು ನಾನಾ ರೂಪಗಳಲ್ಲಿ ಅಭಿವ್ಯಕ್ತನಾದರೂ ನಿಶ್ಚಯನಾಗಿದ್ದಾನೆ. ನತಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ. ಏಕೆಂದರೆ ಪ್ರತಿಯೊಂದನ್ನು ಅವನ ಅನಂತ ಶಕ್ತಿಯ ವಿಸ್ತರಣೆಗಳು ಮಾಡುತ್ತಿವೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೋಡಿ, ಇಲ್ಲಿ ಪ್ರಭುಪಾದರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಭಗವಂತ ದೇವೋತ್ತಮ ಪರಮ ಪುರುಷ, ಅವನು ಅನಂತ ಶಕ್ತಿಯನ್ನು ಆ ಸಂಕ್ಷಿಪ್ತ ವರ್ಣನೆಯ ದೇವೋತ್ತಮ ಪರಮ ಪುರುಷ. ಅವನ ವಿಭಿನ್ನಾಂಶಗಳನ್ನು ವ್ಯಕ್ತಪಡಿಸ್ತಾ ಅವನು ನಾನಾ ಹಂತಗಳಲ್ಲಿ ಕಾರ್ಯ ಮಾಡ್ತಾ ಇರ್ತಾನೆ. ಅವನು ಆ ವಿಭಿನ್ನಾಂಶಗಳು ಅವನ ಏಕಕಾಲದಲ್ಲಿ ಅವನ ವಿವಿಧ ಶಕ್ತಿಗಳ ವಿವಿಧವಾಗಿ ಅದು ಸನ್ನಿವೇಶವಾಗಿ ಇರ್ತದೆ. ಪರಸ್ಯ ಶಕ್ತಿ ವಿವಿಧೈವ ಶ್ರೂಯತೆ ಅಂತ ಹೇಳಿ ಪ್ರತಿಯೊಂದು ಶಕ್ತಿ ಕೂಡ ತೀರಾ ಸ್ವಾಭಾವಿಕವಾಗಿ ಎಲ್ಲಾ ಕಾರ್ಯವನ್ನು ಮಾಡ್ತದೆ ಭಗವಂತನ. ಹಾಗೆ ಸ್ವಾಭಾವಿಕ ಜ್ಞಾನ ಬಲಕ್ರಿಯ ಛ. ಆದುದರಿಂದ ಭಗವಂತ ಅನಂತನಾಗಿ ಇದ್ದಾನೆ ಅಂತ ಹೇಳಿ ಹೇಳ್ತಾರೆ. ನಾ ತತ್ ಸಮಶ್ಚಾಭ್ಯ ಅಧಿಕಶ್ಚ ದೃಶ್ಯತೆ. ಅಂದ್ರೆ ಅವನಿಗೆ ಸಮಾನವಾದದ್ದು ಯಾವುದು ಕೂಡ ಇಲ್ಲ, ಅವನಿಗಿಂತ ಮಿಗಿಲಾದದ್ದು ಕೂಡ ಯಾವುದೂ ಇಲ್ಲ. ಅವನು ಎಲ್ಲಾ ರೂಪಗಳಲ್ಲಿ ನಾನಾ ರೂಪಗಳಲ್ಲಿ, ಅವನ ರೂಪಗಳು ಅನೇಕ ಇದೆ. ಆ ನಾನಾ ರೂಪಗಳಲ್ಲಿ ಅವನ ಅಭಿವ್ಯಕ್ತನಾದ್ರೂ ಕೂಡ ಅವನ ನಿಷ್ಕ್ರಿಯನಾಗಿದ್ದಾನೆ. ಅಂದ್ರೆ ನಾತಸ್ಯ ಕಾರ್ಯಂ ಕಾರಣಂ ಚ ವಿದ್ಯತೆ. ಪ್ರತಿಯೊಂದನ್ನು ಕೂಡ ಅವನ ಅನಂತ ಶಕ್ತಿಯ ವಿಸ್ತರಣೆಗಳು ಮಾಡ್ತವೆ. ಅಂದ್ರೆ ಇಲ್ಲಿ ದೇವೋತ್ತಮ ಪರಮ ಪುರುಷ ಅವನ ಶಕ್ತಿ ಏನಾಗಿದೆ, ಅದೊಂದು ಸಂಕ್ಷಿಪ್ತವಾದ ವರ್ಣನೆಯನ್ನ ಅಲ್ಲಿ ಕೊಟ್ಟಿದ್ದಾರೆ. ಪರಮ ಪುರುಷ ಅವನ ವಿಭಿನ್ನಾಂಶಗಳನ್ನೆಲ್ಲ ವ್ಯಕ್ತಪಡಿಸ್ತಾನೆ. ಎಲ್ಲರಿಗೂ ಅವನ ಕರ್ತವ್ಯಗಳನ್ನೆಲ್ಲ ಮಾಡ್ಲಿಕ್ಕೆ ಆ ಹಂತದಲ್ಲಿ ಅವನಿಗೆ ಎಲ್ಲರಿಗೂ ಕೂಡ ಹಂಚಿಬಿಡ್ತಾನೆ. ಅವನ ವಿಭಿನ್ನಾಂಶಗಳು ಒಂದೇ ಕಾಲದಲ್ಲಿ ವಿವಿಧ ಶಕ್ತಿಗಳನ್ನು ವಿವಿಧವಾಗಿ ಅದು ಮಾಡ್ತಾವೆ. ಯಾರು ವಿಭಿನ್ನಾಂಶಗಳು? ಹಾಗೆ ಆ ವಿವಿಧ ಶಕ್ತಿಗಳು ಕೂಡ ಹೇಳಿದ್ದಾರೆ. ಪ್ರತಿಯೊಂದು ಶಕ್ತಿ ಕೂಡ ಸ್ವಾಭಾವಿಕವಾಗಿ ಅದರ ಕಾರ್ಯವನ್ನು ಮಾಡ್ತಾ ಇರ್ತದೆ. ಭಗವಂತ ಅನಂತ, ಅವನಿಗೆ ಸಮವಾದದ್ದು ಯಾವ್ದಾದ್ರು ಇದೆಯಾ? ಅಥವಾ ಅವನಿಗಿಂತ ದೊಡ್ಡವರು ಯಾರಾದ್ರೂ ಇದ್ದಾರಾ? ಇಲ್ಲ ಮಾತಾಜಿ, ಇಲ್ಲ. ಅವನು ಅನೇಕ ರೂಪಗಳಲ್ಲಿ ಅಭಿವ್ಯಕ್ತ ಆಗ್ತಾನೆ. ಆದ್ರೂ ಕೂಡ ಅವನು ನಮ್ಗೆ ಕಾಣುವುದಿಲ್ಲ. ಎಲ್ಲಿಯಾದ್ರೂ ಯಾರಿಗಾದ್ರೂ ಕಂಡ್ರಾ? ಇಲ್ಲ ಮಾತಾಜಿ. ಕನಸಲ್ಲಿ ಸದ್ಗುರು ಬಂದಿದ್ದಾರೆ ನಂದು.
ಗುರುಗಳು ಬರ್ತಾರೆ. ಭಗವಂತ ಅದಕ್ಕೆ ಬರ್ಲಿಲ್ಲ. ಭಗವಂತನನ್ನು ನೋಡ್ಲಿಲ್ಲ, ನಾವು ಇನ್ನೂ ಭಕ್ತಿಯಲ್ಲಿ ಹಿಂದೆ ಇದ್ದೇವೆ ಅಲ್ಲವಾ? ಆದ್ರೂ ಹೌದು. ಕನಸಲ್ಲಿ ಕಾಣೋದು ಕಷ್ಟವೇ. ಪ್ರತಿಯೊಂದನ್ನು ಕೂಡ ಹೌದು, ಭಗವಂತ ಅವನ ಅನಂತ ಶಕ್ತಿಯ ವಿಸ್ತರಣೆಗಳೆಲ್ಲ ಇದೆಯಲ್ಲ, ಅವುಗಳೆಲ್ಲ ಮಾಡ್ತವೆ. ಅವನಿಗೆ ಯಾವುದು ಈ ಕೈ ಕಾಲುಗಳಿಂದ ಅವನು ಕೆಲಸ ಮಾಡ್ಬೇಕು ಅಂತ ಹೇಳಿ ಇಲ್ಲ. ಕೈಯಿಂದ ಅವನು ನಡೆಯಲೂಬಹುದು, ನೋಡ್ಲೂಬಹುದು, ಕಣ್ಣಿನಿಂದ ಅವನು ಉಣ್ಣಬಹುದು, ಪ್ರಸಾದ ಸ್ವೀಕರಿಸಬಹುದು, ಅಥವಾ ನಮ್ಮನ್ನು ನೋಡಬಹುದು. ಎಲ್ಲರನ್ನೂ ನೋಡ್ತಾನೆ. ಅವನಿಗೆ ಕಣ್ಣೇ ಬೇಕು ಅಂತ ಹೇಳಿಲ್ಲ, ಅವನ ಕೈಯಿಂದ ಕೂಡ ನೋಡ್ಬೋದು ಅಲ್ಲವಾ? ನಮ್ಗೆ ಆದ್ರೆ ನಮ್ಮ ಕಣ್ಣಿನಿಂದ ಮಾತ್ರ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ. ಅದು ಕಣ್ಣಿನಲ್ಲಿ ಕ್ಯಾಟ್ರಾಕ್ಟ್ ಬಂದ್ರೆ ಅದು ಕಾಣುದಿಲ್ಲ ನಮ್ಗೆ. ಕಾಣ್ತದ? ತೆಗಿಬೇಕು ಕ್ಯಾಟ್ರಾಕ್ಟ್, ಆಗ ಮಾತ್ರ ಕಾಣ್ತದೆ ಅಲ್ಲವಾ? ಹೌದು ಮಾತಾಜಿ. ಕಣ್ಣಿಗೆ ಪೊರೆ ಬಂದ್ರೆ ನಮ್ಗೆ ಏನಾದ್ರೂ ಕಾಣ್ತದಾ? ಇಲ್ಲ. ಇಲ್ಲ. ನಮ್ಗೆ ಬೇಡ. 40 ವರ್ಷ ಆದಾಗ್ಲೇ ಇಲ್ಲಿ ಆ ಚಿಕ್ಕ ಅಕ್ಷರ ನೋಡ್ಬೇಕಾದ್ರೆ ನಾವು ಪರದಾಡ್ತೇವೆ. ಸ್ಪೆಕ್ಸ್ ಆದ್ರೆ ಬರ್ತದೆ ಎಲ್ಲರಿಗೆ. ಆ? ಚಶ್ಮಾ ಹಾಕ್ತಾರಲ್ಲ, ಸ್ಪೆಕ್ಸ್ ಬರ್ತದೆ ಎಲ್ಲರಿಗೆ. ಹೌದು, ಚಶ್ಮಾ 40 ಬೇಕು. ಆದ್ರೆ. ಈಗ 40 ಅಂತ ಹೇಳಿಲ್ಲ, ಈಗ ಚಿಕ್ಕ ಮಕ್ಕಳಿಗೂ ಕೂಡ ಸ್ಪೆಕ್ಸ್ ಬರ್ತಾ ಉಂಟು. ಯಾಕೆ? ಯಾವ ಕಾರಣ ಇರ್ಬೋದು? ಟಿವಿ ಮತ್ತೆ ಇದು ಹೆಚ್ಚಾಯ್ತು, ಮೊಬೈಲ್. ಟಿವಿ ಮೊಬೈಲ್ ಅಂತ ಹೇಳ್ತೇವೆ. ಮತ್ತೆ ಕೆಲವು ಮಕ್ಕಳಿಗೆ ಅದಕ್ಕೆ ಅಡಿಕ್ಟ್ ಆಗಿ ಬಿಡ್ತಾರೆ, ಮೊಬೈಲ್ ಮತ್ತೆ ಟಿವಿಗೆ. ಇಡೀ ದಿವಸ ಅದ್ರಲ್ಲೇ ಇರ್ತಾರೆ. ಅಂತ ಮಕ್ಕಳಿಗೆ ಬೇಗ ಕಣ್ಣು ಹೋಗ್ತದೆ. ಆದ್ರೆ ಆ ಮಕ್ಕಳು ಏನು ನಮ್ಮನ್ನು ನೋಡಿ ಕಲಿತಾರೆ. ನಾವು ಏನ್ ಮಾಡ್ತೇವೆ? ನಮ್ಮಲ್ಲಿ ತಪ್ಪಿದೆ ಅಲ್ಲವಾ? ನಾವು ಇಡೀ ದಿವಸ ಮೊಬೈಲು ಅದ್ರಲ್ಲಿ ಇದ್ರಲ್ಲಿ ಇರ್ತೇವೆ. ಆದ್ರೆ ನಾವು ಏನನ್ನು ನೋಡ್ತೇವೆ, ಏನು ಮಾಡ್ತೇವೆ ಅಂತ ಹೇಳಿ ಮಕ್ಕಳು ಅದನ್ನೇ ಗಮನಿಸ್ತಾರೆ ಯಾವಾಗ್ಲೂ. ನಾವು ಅಡಿಗೆ ಮನೆಗೆ ಚಿಕ್ಕ ಮಕ್ಕಳಿದ್ರೆ ನಾವು ಮಕ್ಕಳ ತಾಯಂದ್ರಿಗೆ ಗೊತ್ತಿದೆ, ಅಡಿಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಆ ಮಕ್ಕಳು ನಾನು ಅಡಿಗೆ ಮಾಡ್ತೇನೆ ಅಂತೇಳಿ ಬರ್ತಾರೆ ಅಲ್ಲವಾ? ಬರುದಿಲ್ಲವಾ? ಹೌದು ಹೌದು, ಬರ್ತಾರೆ. ಆಗ ನಾವು ಅವ್ರಿಗೆ ನಾವು ಅಡಿಗೆ ಮಾಡು ನೀನು ಅಂತೇಳಿ ಬಿಟ್ಟು ಬರ್ತೇವೆ ಚಿಕ್ಕ ಚಿಕ್ಕ ಮಕ್ಕಳನ್ನು? ಇಲ್ಲ. ಅವರಿಗೆ ಏನ್ ಮಾಡ್ತೇವೆ? ಆಟದ ಸಾಮಾನುಗಳನ್ನು ತಂದು ಕೊಡ್ತೇವೆ, ನೀನ್ ಇದ್ರಲ್ಲಿ ಅಡಿಗೆ ಮಾಡು ಅಂತ ಹೇಳ್ತೇವೆ ಅಲ್ಲವಾ? ಹೌದೌದು. ಅದೇ ರೀತಿ ಇಲ್ಲಿ ಭಗವಂತ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ, ನಮ್ಗೆ ಒಂದೊಂದು ಕೆಲಸ ಕೊಟ್ಟಿದ್ದಾನೆ, ನಾವು ಮಾಡ್ತೇವೆ. ಆದ್ರೆ ನಮ್ಮಲ್ಲಿ ಇರುವಂತಹ 3 ಗುಣಗಳು ನಮ್ಮನ್ನು ಬಿಡುದಿಲ್ಲ. ಏನ್ ಮಾಡ್ತದೆ? ಅಲ್ಲಿಗೊಮ್ಮೆ ಎಳಿತದೆ, ತಮಗೊಮ್ಮೆ ಎಳಿತದೆ, ಪುನಃ ಮಾಯಾ ಇದ್ರಲ್ಲಿ ಇರ್ತೇವೆ ನಾವು. ಮಾಯಾ ಲೋಕದಲ್ಲಿ ಇರ್ತೇವೆ, ಎಲ್ಲೆಲ್ಲಿಯೂ ಇರ್ತೇವೆ. ಒಮ್ಮೆ ಸಾತ್ವಿಕಕ್ಕೆ ಬರ್ತೇವೆ ನಾವು, ಬರುದಿಲ್ಲ ಅಂತ ಹೇಳಿ ಪ್ರಯತ್ನ ಪಡ್ಬೇಕು. ಏನ್ ಮಾಡ್ಬೇಕು? ಅದಕ್ಕೆ ನಾವು ಏನ್ ಮಾಡ್ಬೇಕು? ಈಗ ಭಗವಂತನಿಗೆ ನಾವು ಶರಣಾಗತ ಆಗ್ಬೇಕು ಅಂತ ಹೇಳಿ ಅನುವಾದದಲ್ಲಿ ಕೊಟ್ಟಿದ್ದಾರೆ ಅಲ್ಲವಾ? ಅಂತಹ ಭಗವಂತನಿಗೆ ಜಯವಾಗಲಿ, ಅವನಿಗೆ ನಾವು ಶರಣಾಗ್ಬೇಕು. ಹೇಗೆ ಶರಣಾಗುದು ಅಂತ ಹೇಳಿದ್ರೆ ಇದೆ, ಭಗವಂತನ ಆ ಕೀರ್ತನೆ, ನಾಮ, ಜಪ ಇದನ್ನೇ ಮಾಡುವಂಥದ್ದು. ಇದರಲ್ಲೇ ನಾವು ಆ ಭಗವಂತನನ್ನು ಕಾಣ್ತೇವೆ. ಇದರಿಂದ ನಮ್ಮಲ್ಲಿ ಇರುವಂತಹ 3 ಗುಣಗಳಿಗೆ ನಾವು ಬಹಿರಂಗ ಶಕ್ತಿ, ಆ ಮಾಯೆ 3 ಗುಣಗಳಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಈ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ? ಭಗವಂತನ ಆ ಶಕ್ತಿಯ ವಿಸ್ತರಣೆಗಳನ್ನು ಹೇಳಿದ್ದಾರೆ. ಹಾಗೆ 6 ಷಡೈಶ್ವರ್ಯಗಳನ್ನು ಹೊಂದಿದ್ದಾನೆ ಭಗವಂತ ಅಲ್ಲವಾ? ಹಾಗೆ ಇನ್ನು ಮುಂದಕ್ಕೆ ಇದಕ್ಕೆ ಏನಾದ್ರೂ ನಿಮ್ಗೆ ಡೌಟ್ ಇದೆಯಾ? ಇದ್ರಲ್ಲಿ ಇದೆಯಾ? ಇಲ್ಲ. ಮುಂದೆ ಹೋಗೋಣವಾ? ಮುಂದೆ ಹೋಗು. ಶ್ಲೋಕ 25. ಜಿಜೀವಿಷೇನಃ ಮಿಹ ಮುಯಾಕಿ ಅಂತರ್ಭಾ ಇಶ್ಚವೃತಯೇ ಭಯೋನ್ಯಾ ಇಚ್ಛಾಮಿ ಕಾಲೇನ ನಯಸ್ಯ ವಿಪ್ಲವಸ್ತಾತ್ಮಾ ಲೋಕ ಅವರಣಸ್ಯ ಮೋಕ್ಷಂ. ಯಾರು ಓದ್ತೀವಿ? ಜಿಜೀವಿಷೇನಃ ಮಿಹ ಮುಯಾ ಜಿಜೀವಿಷೇನಃ ಮಿಹ ಮುಯಾ ಕಿಂ ಅಂತ ಬಹಿಚ್ಛಾ ಕಿಂ ಅಂತ ಬಹಿಶ್ಚ ಆವೃತ್ತಾಯ ಇಭಯೋನ್ಯಾ ಆವೃತ್ತಯ ಇಭಯೋನ್ಯಾ
ಇಚ್ಛಾಮಿ ಕಾಲೇನ ಇಚ್ಛಾಮಿ ಕಾಲೇನ ನ ಯಸ್ಯ ವಿಪ್ಲವ ನ ಯಸ್ಯ ವಿಪ್ಲವ ತಸ್ಯ ಆತ್ಮಲೋಕ ಆವರಣಸ್ಯ ತಸ್ಯ ಆತ್ಮಲೋಕ ಆವರಣಸ್ಯ ಮೋಕ್ಷಂ ಮೋಕ್ಷಂ ಜಿಜೀವಿಷೆ ನ ಅಹಂ ಇಹ ಆಮುಯ ಚಿಚಿವಿಷೆ ನ ಅಹಂ ಇಹ ಆಮುಯ ಕಿಂ ಅಂತ ಬಹಿಚ್ಛ ಆವೃತಾಯ ಇಭಯನಯೋ ಭಯನ್ಯ ಅಂತ ಬಹಿ ಚ ಆವೃತಾಯ ಭಯೋನ್ಯ ಭಯೋನ್ಯ ಈ ಭಯೋನ್ಯ. ಓಕೆ, ನೆಕ್ಸ್ಟ್ ಇಚ್ಛಾಮಿ ಕಾಲೇನ ನ ಯಸ್ಯ ವಿಪ್ಲವ ಇಚ್ಛಾಮಿ ಕಾಲೇನ ನ ಯಸ್ಯ ವಿಪ್ಲವ ತಸ್ಯ ಆತ್ಮಲೋಕ ಆವರಣಸ್ಯ ಮೋಕ್ಷಂ ತಸ್ಯ ಆತ್ಮಲೋಕ ಆವರಣಸ್ಯ ಮೋಕ್ಷಂ. ಮೋಕ್ಷಂ. ಓದಿ, ಯಾರು ಓದ್ತೀನಿ? ಇಬ್ಬರು ಓದಿ. ಓದ್ಲಾ ಯಾವ್ದು ಮಾತಾಜಿ? ಪದಗಳ ಅರ್ಥನ ಶ್ಲೋಕನ? ಶ್ಲೋಕ ಓದ್ತೀನಿ ಓದಿ ಮಾತಾಜಿ ಮಾತಾಜಿ. ನಾನು. ವಿಷಯ ದೀರ್ಘಕಾಲ ಬದುಕು ಅಪೇಕ್ಷಿಸುತ್ತೇನೆ. ನಾ ಇಲ್ಲ, ಅಹಂ ನಾನು, ಇಹ ಈ ಬದುಕಿನಲ್ಲಿ ಜನ್ಮದಲ್ಲಿ, ಅಮೂಯ ಅಥವಾ ಮರುಜನ್ಮದಲ್ಲಿ ಈ ಅಪಾಯಕರ ಸ್ಥಿತಿಯಿಂದ ರಕ್ಷಿತನಾಗಿ ಜೀವಿಸಲು ಬಯಸುವುದಿಲ್ಲ. ಕಿಂ ಏನು ಬೆಲೆ? ಸ್ವಲ್ಪ ನಿಧಾನ ಆಗಿ ಓದಿ ಮಾತಾಜಿ. ಉಮಾದೇವಿ ಮಾತಾಜಿ, ಸ್ವಲ್ಪ ನಿಧಾನ ಆಗಿ ಓದಿ. ಆಗ್ಲಿ ಮಾತಾಜಿ. ಬಹಿರಂಗದಲ್ಲಿ ಚ ಮತ್ತು ಆವೃತ್ತಾಯ ಅಜ್ಞಾನದಿಂದ ಆವೃತವಾದ ಯೋನ್ಯ ಆನೆಯಂತಹ ಈ ಜನ್ಮದಲ್ಲಿ ಇಚ್ಛಿಸುತ್ತೇನೆ. ಕಾಲೇನ ಕಾಲದ ಪ್ರಭಾವದಿಂದಾಗಿ ನಾ ಅಲ್ಲಲ್ಲಿ ಯಸ್ಯ ಯಾವುದರ ವಿಪ್ಲವ ಲಯವು ತಸ್ಯ ಆತ್ಮಲೋಕ ಆವರಣಸ್ಯ ಆತ್ಮ ಸಾಕ್ಷಾತ್ಕಾರದ ಆವರಣದಿಂದ ಮೋಕ್ಷ ಮುಕ್ತಿಯು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದರಿಗೆ ಜಯವಾಗ್ಲಿ. ಇಲ್ಲಿ ಮೊಸಳೆಯ ಆಕ್ರಮಣದಿಂದ ಬಿಡುಗಡೆಯಾದ ಬಳಿಕ ನಾನು ಮತ್ತೆ ಜೀವಿಸ ಬಯಸುವುದಿಲ್ಲ. ಅಂತರಂಗ ಬಹಿರಂಗಗಳಲ್ಲಿ ಅಜ್ಞಾನದಿಂದ ಆವೃತವಾದ ಈ ಆನೆಯ ದೇಹದಿಂದ ಏನು ಪ್ರಯೋಜನ? ನಾನು ಅಜ್ಞಾನದ ಆವರಣದಿಂದ ಶಾಶ್ವತವಾದ ಮೋಕ್ಷವನ್ನು ಬಯಸ್ತೇನೆ. ಆ ಆವರಣವು ಕಾಲದ ಪ್ರಭಾವದಿಂದ ನಾಶವಾಗಿಲ್ಲ. ಮೊಸಳೆಯ ಆಕ್ರಮಣದಿಂದ ಬಿಡುಗಡೆಯಾದ ಬಳಿಕ ನಾನು ಮತ್ತೆ ಜೀವಿಸ ಬಯಸುವುದಿಲ್ಲ. ಅಂತರಂಗ ಬಹಿರಂಗಗಳಲ್ಲಿ ಅಜ್ಞಾನದಿಂದ ಆವೃತವಾದ ಈ ಆವೃತವಾದ ಈ ಆನೆಯ ದೇಹದಿಂದ ಏನು ಪ್ರಯೋಜನ? ನಾನು ಅಜ್ಞಾನದ ಆವರಣದಿಂದ ಶಾಶ್ವತವಾದ ಮೋಕ್ಷವನ್ನು ಬಯಸುತ್ತೇನೆ. ಆ ಆವರಣವು ಕಾಲದ ಪ್ರಭಾವದಿಂದ ನಾಶವಾಗಿಲ್ಲ. ಅಂದ್ರೆ ಏನು? ಇಲ್ಲಿ ಮೊಸಳೆಯ ಆಕ್ರಮಣದಿಂದ ಬಿಡುಗಡೆಯಾದ ಬಳಿಕ ಯಾರು ಗಜೇಂದ್ರ ಅವನು ಹೇಳ್ತಾ ಇದ್ದಾನೆ, ನಾನು ಮತ್ತೆ ಜೀವಿಸ್ಬೇಕು ಅಂತ ಹೇಳಿ ಇಲ್ಲ, ಜೀವಿಸ್ಲಿಕ್ಕೆ ನಂಗೆ ಇಷ್ಟ ಇಲ್ಲ. ಆ ಅಂತರಂಗ ಬಹಿರಂಗಗಳಲ್ಲಿ ನಾನು ಅಜ್ಞಾನದಿಂದ ಆವೃತವಾಗಿದ್ದೆ. ಈ ಆನೆಯ ದೇಹದಿಂದ ನನ್ಗೆ ಆ ಅಜ್ಞಾನದಿಂದ ನಾನು ಮುಳುಗಿರುವಂತಹ ಈ ಆನೆಯ ದೇಹದಿಂದ ನನಗೆ ಏನು ಪ್ರಯೋಜನ? ಆದ್ದರಿಂದ ಈ ನಾನು ಅಂದ್ರೆ ಆನೆ ಅಜ್ಞಾನದ ಆವರಣದಿಂದ ನಾನು ಶಾಶ್ವತವಾದ ಮೋಕ್ಷ ನನ್ಗೆ ಬೇಕು, ಅದನ್ನ ನಾನು ಇಚ್ಛೆ ಮಾಡ್ತೇನೆ. ಈ ಆವರಣವು ಕಾಲದ ಪ್ರಭಾವದಿಂದ
ನಾಶವಾಗಿಲ್ಲ ಅಂತ ಹೇಳಿ ಇಲ್ಲಿ ಆ ಯಾವುದು ಗಜೇಂದ್ರ ಹೇಳುವಂಥದ್ದು. ಈ ಭಾವಾರ್ಥ ಯಾರು ಓದ್ತೀರಿ? ಓದ್ಲ ಮಾತಾಜಿ. ಓದಿ. ಭಾವಾರ್ಥ. ಶೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯು ಅಜ್ಞಾನವೆಂಬ ಅಂಧಕಾರದಿಂದ ಆವೃತವಾಗಿದೆ. ಆದುದರಿಂದ ಗುರುಮುಖೇನ ಪರಮಪ್ರಭುವನ್ನು ಸಂಪರ್ಕಿಸಬೇಕೆಂದು ವೇದಗಳು ವಿಧಿಸುತ್ತವೆ. ಅಂತಹ ಗುರುವನ್ನು ಗೌತಮೀಯ ತಂತ್ರದಲ್ಲಿ ಹೀಗೆ ವರ್ಣಿಸಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗಿದೆ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಜ್ಞಾನದ ಕತ್ತಲೆಯಿಂದ ಕುರುಡಾಗಿದ್ದ ನನ್ನ ಕಣ್ಣುಗಳನ್ನು ಜ್ಞಾನ ದೀಪದಿಂದ ತೆರೆಯಿಸಿದೆ. ನನ್ನ ಗುರುಗಳಿಗೆ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಈ ಲೌಕಿಕ ಪ್ರಪಂಚದಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಿದರೂ ಶಾಶ್ವತವಾಗಿ ಜೀವಿಸಿರುವುದು ಅಸಂಭವ. ಆದರೆ ಈ ಅಸ್ತಿತ್ವದ ಹೋರಾಟವು ಅಜ್ಞಾನ ನಿಮಿತ್ತವಾದುದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ಪ್ರತಿಯೊಂದು ಜೀವಿಯು ಪರಮಪ್ರಭುವಿನ ಒಂದು ಶಾಶ್ವತೋ ಅಂಶವಾಗಿದ್ದಾನೆ. ಆನೆಯಾಗಿಯೋ ಅಥವಾ ಮನುಷ್ಯನಾಗಿಯೋ, ಅಮೆರಿಕದವನಾಗಿಯೋ ಅಥವಾ ಭಾರತೀಯನಾಗಿಯೋ ಜೀವಿಸಬೇಕಾದ ಅವಶ್ಯಕತೆ ಇಲ್ಲ. ಜನನ ಮರಣಗಳ ಚಕ್ರದಿಂದ ವಿಮೋಚನೆಯನ್ನು ಪಡೆಯಲು ಮಾತ್ರ ವ್ಯಕ್ತಿಯು ಬಯಸಬೇಕು. ಅಜ್ಞಾನದಿಂದಾಗಿ ಪ್ರಕೃತಿಯು ನೀಡುವ ಪ್ರತಿಯೊಂದು ಜನ್ಮವು ಸುಖಕರ ಮತ್ತು ಆಹ್ಲಾದಕರವೆಂದು ಭಾವಿಸುತ್ತೇವೆ. ಆದರೆ ಈ ಲೌಕಿಕ ಪ್ರಪಂಚದಲ್ಲಿ ಇರುವ ಕೆಳವರ್ಗದ ಜೀವನದಲ್ಲಿ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಯಾರ ಜೀವನವೂ ದಿಟವಾಗಿ ಸುಖವಾಗಿರಲು ಸಾಧ್ಯವಿಲ್ಲ. ಸುಖವಾಗಿರಲು ನಾವು ಅನೇಕ ಯೋಜನೆಗಳನ್ನು ಮಾಡುತ್ತೇವೆ. ಈ ಜನ್ಮದಲ್ಲೋ ಅಥವಾ ಇನ್ನೊಂದರಲ್ಲೋ ಶಾಶ್ವತವಾಗಿ ನೆಲೆ ನಿಲ್ಲಲು ನಾವು ಎಷ್ಟೇ ಪ್ರಯತ್ನವನ್ನು ಮಾಡಿದರೂ ಈ ಲೌಕಿಕ ಪ್ರಪಂಚದಲ್ಲಿ ಸುಖವೆಂಬುದು ಇರಲಾರದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಈ ಲೌಕಿಕ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿ ನಾವೆಲ್ಲರೂ ಕೂಡ ಅಜ್ಞಾನವೆಂಬ ಈ ಕತ್ತಲಿನ ಲೋಕದಲ್ಲಿ ಇದ್ದೇವೆ. ನಾವು ಅಂಧಕಾರದಿಂದ ಆವೃತವಾಗಿದೆ ಎಲ್ಲ. ಈ ಲೌಕಿಕ ಪ್ರಪಂಚವೇ ಅಲ್ಲಿ ಇರುವಂತಹ ಪ್ರತಿಯೊಂದು ಇರುವೆಯಿಂದ ಹಿಡಿದು ಎಲ್ಲ ಮನುಷ್ಯರು ಬಂದು ಎಲ್ಲರೂ ಕೂಡ ನಾವು ಅಜ್ಞಾನದಿಂದ ತುಂಬಿಕೊಂಡು ಆ ಅಂಧಕಾರದಿಂದ ನಾವು ಆವೃತವಾಗಿದೆ. ಆದುದರಿಂದ ನಾವು ಗುರುಮುಖೇನ ಪರಮ ಪ್ರಭುವನ್ನು ಸಂಪರ್ಕಿಸ್ಬೇಕು ಅಂತೇಳಿ ವೇದಗಳು ಎಲ್ಲ ಈ ರೀತಿಯಾಗಿ ಅಲ್ಲಿ ವಿಧಿಸ್ತದೆ. ವೇದಗಳೇ ಆ ರೀತಿಯಾಗಿ ಹೇಳ್ತವೆ. ಅಂತಹ ಗುರುವನ್ನು ಗೌತಮಿಯ ತಂತ್ರದಲ್ಲಿ ಹೀಗೆ ಪ್ರಾರ್ಥನೆ ಅದರಲ್ಲಿ ಮಾಡಿದೆ. ಗೌತಮಿಯ ತಂತ್ರದಲ್ಲಿ ಈ ಪ್ರಾರ್ಥನೆ ಅಂತ ನಾವು ಹೇಳುವಂಥದ್ದು. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನ ಶಲಾಕಾಯ ಚಕ್ಷುರ್ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ಈ ಅಜ್ಞಾನವೆಂಬ ಕತ್ತಲೆಯಿಂದ ನಾವೆಲ್ಲ ಕುರುಡರಾಗಿದ್ದೇವೆ. ನಮ್ಮ ಈ ಕಣ್ಣುಗಳನ್ನು ಜ್ಞಾನದ ಆ ದೀಪದಿಂದ ತೆರೆಯಿಸಿದ ಅಂತಹ ನನ್ನ ಗುರುಗಳಿಗೆ ನಾನು ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಈ ಲೌಕಿಕ ಪ್ರಪಂಚದಲ್ಲಿ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡಿದ್ರು ಶಾಶ್ವತವಾಗಿ ಜೀವಿಸಿರುವುದು ಅಸಂಭವ ಅಂತೇಳಿ. ಆದ್ರೆ ಈ ಅಸ್ತಿತ್ವದ ಹೋರಾಟ ಏನು? ಅದು ಅಜ್ಞಾನ ನಿಮಿತ್ತವಾದದ್ದು ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ನಾವು ಅಜ್ಞಾನದ ಕತ್ತಲೆಯಲ್ಲಿ ಇದ್ದೇವೆ ಅಂತೇಳಿ ಫಸ್ಟಿಗೆ ಹೇಳಿದ್ರು. ಅದ್ರಲ್ಲಿ ನಾವು ಕುರುಡರಾಗಿದ್ದೇವೆ. ಈಗ ನಮ್ಮ ಕಣ್ಣುಗಳು, ಆ ಕುರುಡು ಕಣ್ಣುಗಳನ್ನು ನಾವು ಜ್ಞಾನವೆಂಬ ಆ ದೀಪದಿಂದ ಬೆಳಗಿಸ್ಬೇಕು. ಅದರಿಂದ ನಮ್ಮ ಗುರುಗಳು, ಅದಕ್ಕೆ ನಮ್ಗೆ ಗುರುಗಳು ಬೇಕು. ಆ ಗುರುಗಳು ನಮ್ಮನ್ನು ತೆರೆಸಿದ್ದಾರೆ. ಜ್ಞಾನದ ದೀವಟಿಕೆಯಿಂದ ನಮ್ಮ ಕಣ್ಣುಗಳನ್ನು ಅವರು ತೆರೆಸಿದ್ದಾರೆ. ಅಂತಹ ಗುರುಗಳಿಗೆ ನಾವು ಗೌರವಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಬೇಕು. ಈ ಲೌಕಿಕ ಪ್ರಪಂಚದಲ್ಲಿರುವ ಅಸ್ತಿತ್ವಕ್ಕಾಗಿ ನಾವು ಹೋರಾಟ ಮಾಡಿದ್ರು ಕೂಡ ಶಾಶ್ವತವಾಗಿ ನಾವು ಇಲ್ಲಿ ಇರ್ತೇವಾ? ಈ ಭೌತಿಕ ಪ್ರಪಂಚದಲ್ಲಿ ನಾವು ಇರ್ತೇವಾ? ಶಾಶ್ವತವಾಗಿ ಜೀವಿಸಿರುವುದಕ್ಕೆ ಸಾಧ್ಯವಾ? ಇಲ್ಲ ಮಾತಾಜಿ, ಅಸಂಭವ. ನಮ್ಗೆ ಖಂಡಿತ ಇಲ್ಲಿ ನಾವು ಇದ್ದುಕೊಂಡು ಇರುವುದಿಲ್ಲ. ನಾವು ಇಲ್ಲಿ ಜೀವದಲ್ಲಿ ಇರುವ ತನಕ ಇದು ನನ್ನ ಮನೆ, ನನ್ನದು, ನಾನು ಎಂಬ ಆ ಭಾವನೆ ನಮ್ಮಲ್ಲಿ ಇರ್ತದೆ. ಎಲ್ಲವೂ ನಾನು ಮಾಡಿದ್ದು ಅಲ್ಲವಾ? ಇದು ನನ್ನದು, ನನ್ನ ಮನೆ ಇದೆಂಬುದು ನಮ್ಗೆ ಹೋಗುವುದೇ ಇಲ್ಲ. ಆದ್ರೆ ಈ ಅಸ್ತಿತ್ವದ ಹೋರಾಟವು
ನಮ್ಮಲ್ಲಿ ಅಜ್ಞಾನ ನಿಮಿತ್ತವಾದದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಮ್ಗೆ ಜ್ಞಾನವೆಂಬುದು ಇರ್ಲಿಲ್ಲ, ಆದ ಕಾರಣ ನಾವು ಇಲ್ಲಿ ನಾನು ನನ್ನದು ಎಂಬುದನ್ನು ಬಿಡ್ಲಿಲ್ಲ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆಂದ್ರೆ ಪ್ರತಿಯೊಂದು ಜೀವಿ ಕೂಡ ಪರಮಪ್ರಭುವಿನ ಒಂದು ಶಾಶ್ವತವಾದ ಅಂಶವೇ. ನಾವೆಲ್ಲರೂ ಪರಮಪ್ರಭುವಿನ ಅಂಶಗಳು. ಅದನ್ನು ನಾವು ಮರೆತು ಬಿಟ್ಟಿದ್ದೇವೆ. ಅಜ್ಞಾನ ತುಂಬಿ ಹೋಗಿತ್ತು ನಮ್ಗೆ. ಈ ಭಗವದ್ಗೀತೆ ಭಾಗವತಂ ಇದರಿಂದ ನಮ್ಗೆ ಸ್ವಲ್ಪ ನಾವು ಭಗವಂತನ ಮನೆಯವರು ಅಲ್ಲಿಂದ ಬಂದಿದ್ದೇವೆ ಅಂತೇಳಿ ಗೊತ್ತಾಗಿದೆ ಅಲ್ಲವಾ? ಭಗವಂತ ನಮ್ಮ ತಂದೆ ಅಂತೆ ಸಹ ನಮ್ಗೆ ಗೊತ್ತಾಗಿದೆ. ಈಗ ಗೊತ್ತಾಗಿದೆವೋ ಇಲ್ಲವೋ? ಹೌದು ಮಾತಾ. ಆಗಿರ್ಬೋದು. ಹಾಗೆ ಏಕೆಂದ್ರೆ ಪ್ರತಿಯೊಂದು ಜೀವಿ ಕೂಡ ಪರಮಪ್ರಭುವಿನ ಒಂದು ಶಾಶ್ವತ ಅಂಶವೇ. ಆನೆ ಆದ್ರೂ ಅಥವಾ ಮನುಷ್ಯನಾದ್ರೂ, ಅವನ ಅಮೆರಿಕದಲ್ಲಿ ಇದ್ದವನಾಗ್ಲಿ, ಕೇರಳದಲ್ಲಿ ಇದ್ದವನೇ ಆಗ್ಲಿ, ಅಥವಾ ಕಪ್ಪು ಜನ ನೀಗ್ರೋ ಅವರ ಆಗಿರ್ಲಿ, ಯಾರೇ ಆಗ್ಲಿ, ಭಾರತೀಯನೇ ಆಗ್ಲಿ, ಎಲ್ಲರೂ ಏನು ಇರ್ಬೇಕಾದ್ರೂ ಆಗ್ಲಿ, ನಾವು ಇಲ್ಲಿ ಶಾಶ್ವತವಾಗಿ ಜೀವಿಸಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲರೂ ಕೂಡ ಈ ಜನನ ಮರಣವೆಂಬ ಚಕ್ರದಲ್ಲಿ ವಿಮೋಚನೆ ಪಡಿಬೇಕಾದ್ರೆ ಮಾತ್ರ ವ್ಯಕ್ತಿ ಬಯಸ್ಬೇಕು. ಇಲ್ಲಿಂದ ನಾವು ಈ ಜನನ ಮರಣವೆಂಬ ಚಕ್ರದಿಂದ ಬಿಡುಗಡೆ ಹೊಂದಬೇಕು, ಭಗವಂತನ ಆ ಪಾದ ಕಮಲಗಳನ್ನು ಸೇರ್ಬೇಕು. ಅದಕ್ಕೆ ನಾವು ಏನು ಮಾಡ್ಬೇಕು? ಅದನ್ನು ನಾವು ಪಡೆಯಲು ಬಯಸ್ಬೇಕು, ಇಚ್ಛಿಸ್ಬೇಕು. ನಾವು ಇಚ್ಛೆ ಮಾಡದಿದ್ರೆ ಖಂಡಿತ ಸಾಧ್ಯ ಇಲ್ಲ. ಈಗ ಇಲ್ಲಿ ಆ ಮೊಸಳೆ ಕೂಡ ಇಚ್ಛಿಸ್ತದೆ ಅಲ್ಲ, ಮೊಸಳೆ ಆನೆ ಕೂಡ ನನ್ಗೆ ಈ ಶರೀರ ಬೇಡ ಅಂತೇಳಿ ಎನಿಸ್ತದೆ, ನಂಗೆ ಆನೆಯ ದೇಹದಿಂದ ನಂಗೆ ಏನು ಪ್ರಯೋಜನ ಅಂತೇಳಿ ಹೇಳ್ತದೆ. ಹಾಗೆ ಇಲ್ಲಿ ಅಜ್ಞಾನದಿಂದಾಗಿ ಪ್ರಕೃತಿಯು ನೀಡುವಂತಹ ಪ್ರತಿಯೊಂದು ಜನ್ಮವು ಸುಖಕರ ಆಹ್ಲಾದಕರ ಅಂತೇಳಿ ನಾವು ಭಾವಿಸ್ತೇವೆ. ನಮ್ಗೆ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಅಯ್ಯೋ ನಾವು ಪ್ರಾಣಿಗಳಿಂದಂತೆ ಎಷ್ಟೋ ಉತ್ತಮವಾದವರು, ನಮ್ಗೆ ಜ್ಞಾನ ಇದೆ, ಬುದ್ಧಿಶಕ್ತಿ ಇದೆ, ಆದ್ರೆ ಯಾವುದಕ್ಕೆ ಉಪಯೋಗಿಸ್ಕೊಳ್ತೇವೆ ಅದನ್ನು ನಾವು ತಿಳಿಬೇಕು. ನಮ್ಗೆ ಈ ಜನ್ಮ ಸುಖಕರ ಅಂತೇಳಿ ಅನಿಸ್ತದೆ ಅಲ್ಲವಾ? ಆಸ್ವಾದಿಸ್ತೇವೆ ನಾವು ಅಂತೇಳಿ ನಾವು ಭಾವಿಸ್ತೇವೆ. ನಾವು ಈ ಜನ್ಮದಲ್ಲಿ ಸುಖವಾಗಿದ್ದೇವೆ, ನಮ್ಗೆ ಮನೆ ಇದೆ, ಜಾಗ ಇದೆ, ಬೇಕಾದಷ್ಟು ಆಸ್ತಿ ಇದೆ, ನಾವೇ ಐಶ್ವರ್ಯವಂತರು ಅಂತೇಳಿ ನಾವು ಏನ್ ಮಾಡ್ತೇವೆ? ಒಂದ್ ಹೆಜ್ಜೆ ಎರಡು ರೆಕ್ಕೆಗಳನ್ನು ಕೊಟ್ಟ ಹಾಗೆ ಹಾರಿ ಬೀಳ್ತೇವೆ. ಹೌದಾ ಅಲ್ಲವು? ಟೆಂಪ್ರರಿ ಮಾತಾಜಿ ಎಲ್ಲ ಇದೆಲ್ಲ ಟೆಂಪರರಿ ಅಂತೇಳಿ ಅವನು ಅದನ್ನು ತಿಳಿದಿರುವುದಿಲ್ಲ. ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ಆದ್ರೆ ಈ ಲೌಕಿಕ ಪ್ರಪಂಚದಲ್ಲಿ ಇರುವಂತಹ ಕೆಳವರ್ಗದ ಜೀವನದಲ್ಲಿ ಕೂಡ, ಎಷ್ಟು ಬಡವನಾಗಿದ್ರು ಕೂಡ, ಆ ಬ್ರಹ್ಮನಿಂದ ಹಿಡಿದು ಇರುವೆಯವರೆಗೆ ಯಾರ ಜೀವನ ಕೂಡ ಇಲ್ಲೇ ಇರ್ಲಿಕ್ಕೆ ಅಥವಾ ನಿಜವಾಗಿ ಕೂಡ ಆ ಸುಖವಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ಇರುವೆಗೆ ಕೂಡ ಯಾವಾಗ ನನ್ನನ್ನು ಅಟ್ಯಾಕ್ ಮಾಡ್ತಾರ ಎಂಬ ಭಯದಿಂದಲೇ ಅದು ಬದುಕ್ತದೆ ಅಲ್ಲವಾ? ಇಲ್ಲವಾ? ಇರುವೆಗೆ ಹೆದರಿಕೆ ಇಲ್ಲವಾ? ಉಂಟು ಯಾರು ಮಾತಾಜಿ. ನನ್ನನ್ನು ತುಳಿತಾರೆ ಏನು ಅಂತೇಳಿ ಅದು ಸಹ ಹೆದರಿ ಬರ್ತದೆ. ಹೆದರಿ ಅದು ನಮ್ಗೆ ಕಚ್ತದೆ. ಹಾಗೆ ಸೊಳ್ಳೆಯೂ ಹಾಗೆ ಯಾವ ಮೂಮೆಂಟ್ ಅಲ್ಲಿ ಸಾಯ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವುದೇ ಆಗ್ಲಿ, ಮರವು ಕೂಡ ಹಾಗೆ. ಪಾಪ ಅದು ಯಾವ ಹೊತ್ತಿಗೆ ಯಾರು ಕಡಿತಾರಂತ ಅದಕ್ಕೇನು ಗೊತ್ತಿಲ್ಲ, ಅದು ಅಲ್ಲೇ ನಿಲ್ತದೆ, ತಟಸ್ಥವಾಗಿ ನಿಲ್ತದೆ. ಆದ್ರಿಂದ ಯಾರು ಕೂಡ ಸುಖವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಸುಖವಾಗಿರ್ಲು ನಾವು ಏನ್ ಮಾಡ್ತೇವೆ? ಅನೇಕ ತರದ ಯೋಜನೆಗಳನ್ನು ಮಾಡ್ತೇವೆ. ಅಯ್ಯೋ ನನ್ಗೆ ಈ ಗುಡಿಸಲಲ್ಲಿ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ, ಒಂದು ದೊಡ್ಡ ಮನೆ ಕಟ್ಟಬೇಕು. ಆಯ್ತು, ಮನೆ ಕಟ್ಟಿದ್ಮೇಲೆ ಅವನು ಯಾರೋ ಒಬ್ಬ, ಅದು ಕಿಡ್ಸ್ ಕ್ಲಾಸ್ ಅಲ್ಲ ಏನೋ ಇತ್ತು, ಏನಿತ್ತು, ಒಬ್ಬ ಸನ್ಯಾಸಿ ಬ್ರಹ್ಮಚಾರಿ ಆಗ್ಬೇಕು ಅಂತೇಳಿ ಬಯಸ್ತಾನೆ. ಬ್ರಹ್ಮಚಾರಿ ಆಗ್ಬೇಕಾದ್ರೆ ಅವನು ಒಂದು ತುಂಬಾ ಬರೀಲಿಕ್ಕೆ ಎಲ್ಲ ಕೂತ್ಕೊಳ್ತಾನೆ. ಬರೀಲಿಕ್ಕೆ ಕೂತ್ಕೊಳ್ಳುವಾಗ ಒಂದ್ ದಿವಸ ಇಲ್ಲಿ ಬಂದು ಅವನ ಪೇಪರನ್ನೆಲ್ಲ ಕಟ್ ಮಾಡ್ತಾರೆ. ಹಾಗೆ ಕಟ್ ಮಾಡಿದಾಗ ಯಾರೋ ಹೇಳ್ತಾರೆ, ಓ ಇಲಿ ನಿಂದು ಪುಸ್ತಕ ಬರ್ದದನ್ನೆಲ್ಲ ಕಟ್ ಮಾಡ್ತದಲ್ಲ, ನೀನೊಂದು ಬೆಕ್ಕು ಸಾಕು ಅಂತೇಳಿ. ಆಯ್ತು, ಅವನು ಬೆಕ್ಕು ಸಾಕಿದ ಮೇಲೆ ಆ ಬೆಕ್ಕಿಗೆ ಹಾಲು ಕೊಡ್ಬೇಕಲ್ಲ, ಏನ್ ಮಾಡುದು? ಆಗ ಅವ್ರು ಹೇಳ್ತಾರೆ, ಆ ಬೆಕ್ಕಿಗೆ ಹಾಲು ಕೊಡ್ಬೇಕಾದ್ರೆ ನೀನೊಂದು ಹಸುವನ್ನು ಸಾಕ್ಬೇಕು ಅಂತೇಳಿ. ಹಸುವನ್ನು ಸಾಕ್ಬೇಕಾದ್ರೆ ಅದಕ್ಕೆ ಆ ಹಾಲು ಕರೀಲಿಕ್ಕೆ ಯಾರಿದ್ದಾರೆ? ನೀನು ಮದುವೆ ಆಗು ಅಂತೇಳಿ ಬ್ರಹ್ಮಚಾರಿ ಹೋಗಿ ಸಂಸಾರಸ್ಥ ಆದ. ಆಮೇಲೆ ಮಕ್ಕಳಾದ್ಮೇಲೆ ಮತ್ತೆ ಎಲ್ಲಾ ಮಕ್ಕಳನ್ನು ಮಾತ್ರ ಅವನು ಲಾಸ್ಟಿಗೆ ಇದಕ್ಕೆ ತರ್ತಾನೆ,
ಯಾವ್ದಕ್ಕೆ ಭಗವದ್ಗೀತೆ ಅಥವಾ ಈ ಭಕ್ತರ ಗುಂಪಿನಲ್ಲಿ ಸೇರಿಸ್ತಾನೆ ಅವನು. ಆ ರೀತಿ ನಾವು ಒಂದು ಆಸೆಗೆ ಹೋದಾಗ ನನ್ನ ಪುಸ್ತಕ ಹರಿಯುತ್ತದೆ ಅಂತೇಳಿ ನಾನು ಇಲಿಯನ್ನು ಸಾಕ್ಲಿಕ್ಕೆ ಹೋದ್ರೆ ಇಲಿ ಬಂದು ತಿಂತದೆ ಅಂತೇಳಿ ಬೆಕ್ಕನ್ನು ಸಾಕ್ಲಿಕ್ಕೆ ಹೋದ್ರೆ ಅದಕ್ಕೆ ಅದನ್ನು ನೋಡುವವರು ಇನ್ನೊಬ್ರು, ಅದನ್ನು ನೋಡುವವರು ಇನ್ನೊಬ್ರು. ಆ ರೀತಿ ನಮ್ಮ ಆಸೆಗಳು ಕೂಡ ಹಾಗೆ. ನಮ್ಗೆ ಒಂದು ಚಂದದ ಮನೆ ಬೇಕು ಅಂತೇಳಿ ಚಂದದ ಮನೆ ಮಾಡಿದ್ರೆ ಆ ಮನೆಯನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಕೆಲ್ಸದವರು, ಅವಳು ಇಲ್ಲದಿದ್ರೆ ಈಗ ಕೆಲ್ಸದವರು ಬೇಡ, ಈಗ ಒಂದು ಬಟ್ಟೆ ಒಗಿಲಿಕ್ಕೆ ವಾಷಿಂಗ್ ಮಿಷಿನ್ ಬೇಕು, ಆಯ್ತು. ನೆಲ ಒರೆಸ್ಲಿಕ್ಕೆ ರೋಬೋ, ಇನ್ನೆಂತ ಪಾತ್ರೆ ತೊಳಿಲಿಕ್ಕೆ ಸಹ ಮಿಷಿನ್ ಇದೆ. ಏನು ಎಲ್ಲ ಸೌಕರ್ಯಗಳು, ಲೋಕದೆಲ್ಲ ವಿಷಯ ನೋಡ್ಬೇಕಾದ್ರೆ ಟಿವಿ ಬೇಕು ಅಲ್ಲವಾ? ಹಾಗೆ ನಮ್ಗೆ ಯಾವುದು ಇಲ್ಲ ಬೇಡ, ಸುಖವಾಗಿರ್ಲಿಕ್ಕೆ ನಾವು ಎಲ್ಲ ಯೋಜನೆಗಳನ್ನು ಕೂಡ ಮಾಡ್ತೇವೆ. ಅದು ಈ ಜನ್ಮದಲ್ಲಿ ನಮ್ಗೆ ಅದು ಶಾಶ್ವತವಾಗಿ ನೆಲೆ ನಿಲ್ಲಲಿಕ್ಕೆ ಸಾಧ್ಯವಾ? ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅದು ಈ ಲೌಕಿಕ ಪ್ರಪಂಚದಲ್ಲಿ ಮಾತ್ರ ಸುಖವಾಗಿ ಇದ್ದೇವೆ ಅಂತ ಹೇಳಿಕ್ಕಾಗುದಿಲ್ಲ. ಇವತ್ತು ಟಿವಿ ಇದ್ರೆ 5 ವರ್ಷದ ನಂತರ ಟಿವಿ ನಮ್ಗೆ ಬೇಕಾ ಅಂತ ಹೇಳಿ ಅನಿಸ್ತದೆ ಅಲ್ಲವಾ? ಹೌದು ಬೇಕಾ ಮಾತಾಜಿ. ಟಿವಿ ಬೇಕಾ? ಬೇಡ ಮಾತಾಜಿ. ಬೇಡ. ಬೇಕು ಯಾವುದಕ್ಕೆ? ಆಧ್ಯಾತ್ಮಿಕ ವಿಷಯ ನೋಡ್ಲಿಕ್ಕೆ, ಅದನ್ನು ಕಲೀಲಿಕ್ಕೆ. ಈಗ ನಾವು ಲ್ಯಾಪ್ಟಾಪ್, ಮೊಬೈಲ್ ಅದೆಲ್ಲ ಉಪಯೋಗ ಮಾಡ್ತೇವೆ, ಬೇಕಾಗ್ತದೆ. ಬೇಕು ಅಂತ ಹೇಳಿ ಬೇಡ ಅಂತ ಹೇಳಿ ಇಲ್ಲ. ಈ ಟೆಕ್ನಾಲಜಿ ಕೂಡ ಮುಂದುವರೆದಿದ್ರಿಂದ ಈಗ ಲ್ಯಾಪ್ಟಾಪ್ ಎಲ್ಲ ಬಂದಿದೆ ನಮ್ಗೆ ಅಲ್ಲವಾ? ಈಗ ನೋಡಿ ಆನ್ಲೈನ್ ಅಲ್ಲಿ ನಮ್ಗೆ ಇದನ್ನು ಕ್ಲಾಸನ್ನು ಕೇಳಲಿಕ್ಕೆ ಎಲ್ಲ ಇಂತಹ ಸಾಮಗ್ರಿಗಳು, ಯಂತ್ರೋಪಕರಣಗಳು ಬೇಕು. ನಾವು ಒಳ್ಳೇದಕ್ಕೆ ಅದನ್ನು ಉಪಯೋಗ ಮಾಡ್ಬೋದು. ಟಿವಿಯಲ್ಲಿ ಕೂಡ ಹರಿನಾಮ ಜಪ ಅದು ಇದೆ ಎಲ್ಲ ಇದೆ ಈಗಿನ ಇದ್ರಲ್ಲಿ. ಮತ್ತೆ ಅದು ಅಂತ ಬೆಳಿಗ್ಗೆ ಒಂದು ಕಾರ್ಯಕ್ರಮ ಬರ್ತದೆ ಇದ್ರಲ್ಲಿ. ಟಾಟಾ ಸ್ಕೈ ದರ್ಶನ್ ಅಲ್ಲಿ ಎಲ್ಲ ಲೈವ್ ಇರ್ತದೆ. ಏನೋ ಇಸ್ಕಾನ್ ಸುಮಾರು 2-3 ಇಸ್ಕಾನ್ ವೃಂದಾವನ ಲೈವ್ ಏನೋ ಉಂಟು. ಇದೆ. ಮತ್ತೆ ಅದು ಯಾರು ಕೀರ್ತನೆ ಮಾಡ್ತಾರಲ್ಲ ಅದೆಲ್ಲ ಬರ್ತದೆ. ನಾನ್ ಯಾವಾಗ ಅದು ನಿನ್ನೆ ಸುಮಾರು ಬೆಳಿಗ್ಗೆ ಉಂಟು. ಪಾಸ್ ಆಗುವಾಗ ಆಸ್ಥಾ ಆರಾಧನಾ ಸುಮಾರು ಚಾನೆಲ್ಸ್ ಉಂಟು. ಸುಮಾರು ಚಾನಲ್. ರಾಧಾರಾಣಿ ಏನೋ ಒಂದು ಚಾನಲ್ ಎಲ್ಲ ಇದೆ. ನಿನ್ನೆ ಬೆಳಿಗ್ಗೆಯ ಮೊನ್ನೆಯ ಏನು ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ನಾನು ಆಚೆ ಪಾಸ್ ಆಗುವಾಗ ಟಿವಿಯಲ್ಲಿ ರಾಧಾರಾಣಿದು ಏನೋ ಕತೆ ಬರ್ತಿತ್ತು. ಮೊನ್ನೆ ಒಂದು ದಿವಸ ನೋಡುವಾಗ ಮಹಾಭಾರತ ಬಂದಿತ್ತು. ನಮ್ಮವರಲ್ಲಿ ಕೂತ್ಕೊಂಡು ಟಿವಿ ನೋಡ್ತಾರೆ. ಹಾಗೆ ನಂಗೆ ಗೊತ್ತು ಇದರಿಂದ ಹೊರಗೆ ಹೋದಾಗ ಇದೆಲ್ಲ ಆಗ್ತದೆ ಅಂತ ಕೇಳಿ ಅಂತೇಳಿ ಸುಮ್ಮನೆ ಬಿಟ್ಟು. ಹಾಗೆ ನಮ್ಗೆ ಯಾವುದ್ರಲ್ಲಿ ಸುಖ ಕಾಣ್ತದೆ ನಾವು ಅದನ್ನು ಅರಸಿಕೊಂಡು ಹೋಗ್ತೇವೆ. ಅದೇ ಆ ಸುಖವನ್ನು ಈಗ ನಾವು ಭಕ್ತಿ ಸೇವೆಯಲ್ಲಿ ಉಪಯೋಗಿಸಿದ್ರೆ ನಮ್ಗೆ ಶಾಶ್ವತವಾದ ಸುಖ ಭಗವಂತನ ಪಾದ ಸೇವೆಯಲ್ಲಿ ಸಿಗ್ತದೆ. ಪಾದ ಸೇವೆಯನ್ನು ನಾವು ಮಾಡ್ಬೇಕು, ಅಲ್ಲಿಗೆ ಹೋಗ್ಬೇಕು ಅಲ್ಲವಾ? ಭಗವಂತನ ಹತ್ತಿರ ಬೇಡವಾ? ಹೋಗ್ಬೇಕು. ಈ ಲೌಕಿಕ ಪ್ರಪಂಚದಲ್ಲೇ ಇರೋಣ, ಆಧ್ಯಾತ್ಮಿಕಕ್ಕೆ ಹೋಗೋಣವ? ಏನ್ ಮಾಡೋಣ? ಆಧ್ಯಾತ್ಮಿಕ ಬೇಕು ಮಾತಾಜಿ. ಓಕೆ, ನೋಡೋಣ. ನಾವು ಆದಷ್ಟು ಜಪ ಮಾಡೋಣ. ನಮ್ಮನ್ನು ಭಗವಂತ ತನ್ನಷ್ಟಕ್ಕೆ ಮುಂದಕ್ಕೆ ಬರ್ಲಿಕ್ಕೆ ದಾರಿ ಮಾಡಿ ಕೊಡ್ತಾನೆ. ಹರೇ ಕೃಷ್ಣ. ಇವತ್ತಿಗೆ ಸಾಕು ಅಂತ ಹೇಳಿ ಅನಿಸ್ತೇನೆ. 59 ಆಯ್ತಲ್ಲ? ಇಲ್ಲದಿದ್ರೆ ಇನ್ನೊಂದು ಶ್ಲೋಕ ಓದ್ಬೋದಿತ್ತು, ಸ್ವಲ್ಪ ಟೈಮ್ ವೇಸ್ಟ್. ಹರೇ ಕೃಷ್ಣ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ.